ಇತ್ತೀಚೆಗೆ ಕನ್ನಡದಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು, ಬೇರ ಅಂತ ಅದರ ಹೆಸರು. ಇಲ್ಲಿನವರೇ ನಿರ್ಮಾಣ ಮಾಡಿದ್ದು, ದಿವಾಕರ್ ದಾಸ್ ನೇರ್ಲಾಜೆ ಅವರ ನಿರ್ಮಾಣದಲ್ಲಿ ವಿನು ಬಳಂಜ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಸಿನಿಮಾ ಇದು. ಆ ಸಿನಿಮಾ ಚಿತ್ರೀಕರಣ ಆಗಿದ್ದು ಕೂಡ ಬಹುತೇಕ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಲ್ಲಡ್ಕದಲ್ಲಿ. ಇಲ್ಲಿನ ಒಂದು ಕೋಮು ಸೂಕ್ಷ್ಮ ಪರಿಸ್ಥಿತಿಯನ್ನು ಜಗತ್ತಿಗೆ ಸಾರಿ ಒಂದು ಕೋಮು ಸಾಮರಸ್ಯದ ಸಂದೇಶವನ್ನು ಸಾರುವಂಥ ಒಂದು ಸುಂದರ ಚಿತ್ರ ಅದಾಗಿತ್ತು. ಆ ಚಿತ್ರವನ್ನು ಹೇಗೆ ನಿರೂಪಣೆ ಮಾಡಿದ್ದಾರೆ ಅನ್ನುವಂಥದ್ದನ್ನೆಲ್ಲವೂ ಕೂಡ ನೋಡಿದ್ದೇವೆ. ಒಂದು ಮ್ಯೂಸಿಯಮನ್ನು, ಆ ಮ್ಯೂಸಿಯಂನಲ್ಲಿದ್ದಂತಹ 2 ಕಂಬಗಳಲ್ಲಿ ಕೋಮು ಸಾಮರಸ್ಯದ ಸಂದೇಶವನ್ನು ಸಾರುವಂಥ ಮೂಲಕ ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಬಾಳಬೇಕು ಎನ್ನುವಂಥ ಒಂದು ಸಂದೇಶವನ್ನು ಸಾರಿದರು. ಆ ಮ್ಯೂಸಿಯಂ ಯಾವುದು ಅಂತ ಹೇಳಿದರೆ ಕಲ್ಲಡ್ಕದಲ್ಲಿರುವಂತಹ ಮ್ಯೂಸಿಯಂ. ಇದುವೇ ಆ ಒಂದು ಮ್ಯೂಸಿಯಂ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನೇ ಸಂಪೂರ್ಣವಾಗಿ ಆ ಮೂವಿಯಲ್ಲಿ ಬಳಸಿಕೊಂಡು ಒಂದು ಉತ್ತಮ ಸಂದೇಶವನ್ನು ಸಾರುವಂಥ ಕೆಲಸ ಆಗಿದೆ. ಒಂದಷ್ಟು ವಿಚಾರಗಳನ್ನು ತೋರಿಸಿದ್ದಾರೆ. ಇಲ್ಲಿನ ಒಂದು ವಸ್ತುಗಳ ಸಂಗ್ರಹವನ್ನು ಅದರಲ್ಲಿ ತೋರಿಸಿದ್ದಾರೆ. ಕಾಯಿನ್ಗಳಿರ್ಬೋದು, ಪುಸ್ತಕಗಳಿರ್ಬೋದು, ಅಥವಾ ಆ್ಯಂಟಿಕ್ ವಸ್ತುಗಳಿರ್ಬೋದು, ಎಲ್ಲವನ್ನು ಕೂಡ ತೋರಿಸಿದ್ದಾರೆ. ಅದೆಲ್ಲವನ್ನು ಕೂಡ ನಿಮಗೆ ತೋರಿಸಬೇಕು ಎನ್ನುವಂಥ ನೆಲೆಯಲ್ಲಿ ಈ ಒಂದು ವರದಿಯನ್ನು ನಿಮ್ಮ ಮುಂದೆ ಇವತ್ತು ನಾವು ಇಡ್ತಾ ಇದ್ದೇವೆ. ಹಾಗಿದ್ರೆ ಹೇಗಿದೆ ಈ ಒಂದು ಮ್ಯೂಸಿಯಂನಲ್ಲಿ ವಸ್ತುಗಳ ಸಂಗ್ರಹಣೆ, ಯಾವ ಯಾವ ದೇಶದ ಒಂದು ಕಾಯಿನ್ಗಳಿರ್ಬೋದು, ನೋಟುಗಳಿರ್ಬೋದು, ವಸ್ತುಗಳಿರ್ಬೋದು ಎಲ್ಲ ಇದೆ, ಯಾವ ಕಾಲದ ಹಿಂದಿನ ವಸ್ತುಗಳಿದೆ ಎಲ್ಲವನ್ನೂ ಕೂಡ ನಿಮಗೆ ತೋರಿಸ್ತೇವೆ. ಬನ್ನಿ ಏನಿದೆ ಅನ್ನುವಂಥದ್ದನ್ನು ಈಗ ನೋಡ್ಕೊಂಡು ಬರೋಣ. ಇವರೇ ಈ ಕಲ್ಲಡ್ಕ ಮ್ಯೂಸಿಯಂ ಎನ್ನುವಂತಹ ಒಂದು ಪುಟ್ಟ ಪ್ರಪಂಚ ಏನಿದೆ. ಪುಟ್ಟ ಪ್ರಪಂಚ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ನೀವು ಈ ಮ್ಯೂಸಿಯಂಗೆ ಭೇಟಿ ಕೊಟ್ಟರೆ ನಿಮ್ಮ ಬಾಯಲ್ಲೂ ಇದೇ ಶಬ್ದ ಬರುತ್ತೆ. ಯಾಕಂತ ಹೇಳಿದರೆ ಇಲ್ಲಿಗೆ ಬಂದವರೆಲ್ಲರೂ ಕೂಡ ಅದನ್ನೇ ಹೇಳಿರುವಂಥದ್ದು. ಪ್ರಭಾವಿ ವ್ಯಕ್ತಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿನ ಒಂದು ಲೋಕವನ್ನು ನೋಡಿದ್ದಾರೆ. ಆ ಮೂಲಕ ಇವರ ಒಂದು ಆ ತಾಳ್ಮೆ, ಅವರ ಒಂದು ಪೇಷನ್ಸಿಗೆ ಒಂದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಅಂಥದ್ದೇನಿದೆ ಅನ್ನುವಂಥದ್ದು ನಿಮಗೂ ಕೂಡ ಕುತೂಹಲ ಇರ್ಬೋದು. ಯಾಕಂತ ಹೇಳಿದರೆ ಆ ಸಿನಿಮಾದಲ್ಲಿ ನೀವು ನೋಡಿರುವಂಥದ್ದು ಬರೀ ಒಂದು 10% ಅಷ್ಟೇ ಅಂತ ನಾವು ಖಂಡಿತ ಹೇಳ್ತೇವೆ. ಅದರ ಉಳಿದ 90 ಭಾಗ ಇನ್ನೂ ಕೂಡ ಇದೆ. ಅದನ್ನು ಕೂಡ ನಿಮಗೆ ಎಲ್ಲವನ್ನೂ ಡೀಟೇಲ್ ಆಗಿ ನಿಮಗೆ ಹೇಳೋದಕ್ಕೆ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಾ ಇಲ್ಲ. ಯಾಕಂತ ಹೇಳಿದರೆ ಅಷ್ಟಿದೆ. ಸರಿಸುಮಾರು 1 ವಾರಗಳ ಕಾಲ ನಾವು ಶೂಟ್ ಮಾಡುವಂಥಷ್ಟು ವಸ್ತುಗಳ ಒಂದು ಅದ್ಭುತ ಸಂಗ್ರಹ ಇಲ್ಲಿದೆ. ಆದರೂ ಕೂಡ ಮೇಲಿಂದ ಮೇಲೆ ನಿಮ್ಮ ಒಂದು ಕುತೂಹಲವನ್ನು ತಣಿಸುವಂಥ ನೆಲೆಯಲ್ಲಿ ಇರುವಂಥದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ, ಇವರು ಈ ಒಂದು ಕಲ್ಲಡ್ಕ ಮ್ಯೂಸಿಯಂನ ರೂವಾರಿ ಯಾಸೀರ್ ಕಲ್ಲಡ್ಕ ಅಂತ. ಸೊ ಯಾಸೀರ್ ಅವರೇ, ಇಷ್ಟು ದೊಡ್ಡ ಒಂದು ಪ್ರಪಂಚ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ವಸ್ತುಗಳ ಸಂಗ್ರಹಣೆಯಲ್ಲಿ ಎಷ್ಟು ಕಷ್ಟ ಇದೆ, ಅದರ ಹಿಂದಿನ ಸವಾಲು ಏನು ಒಂದು ಎಲ್ರಿಗೂ ಗೊತ್ತಿದೆ. ಸೊ ಹೇಗೆ ಸ್ಟಾರ್ಟ್ ಆಯಿತು, ಈಗ ಹೇಗೆ ಅನಿಸ್ತಾ ಇದೆ? ಒಂದು ಸಿನಿಮಾದಲ್ಲಿ ನಿಮ್ಮ ಒಂದು ಈ ಒಂದು ಪುಟ್ಟ ಪ್ರಪಂಚ ಇಡೀ ದೇಶಕ್ಕೆ ತೋರಿಸುವಂಥ ಒಂದು ಮಾತ್ರ ಅಲ್ಲ, ಇಡೀ ವಿಶ್ವ ನೋಡ್ತಾ ಇದೆ. ಈಗ ಆ ಬಗ್ಗೆ ಹೇಳೋದಿದ್ರೆ ಅದರ ಒಂದು ರೆಸ್ಪಾನ್ಸ್ ನೋಡಿ ಹೇಗೆ ಅನಿಸ್ತಾ ಇದೆ ಅಂತ. ಸಂಗ್ರಹ ಮಾಡಲಿಕ್ಕೆ ಶುರುವಾಗಿ 20 ವರ್ಷ ಆಯಿತು. 20 ವರ್ಷದಲ್ಲಿ ನಾನು ಸಂಗ್ರಹ ಮಾಡಿ ತುಂಬ ರೀತಿಯ ಪ್ರಚಾರಗಳು ಮಾಧ್ಯಮದಲ್ಲಿ ನನಗೆ ಸಿಕ್ಕಿದೆ. ತುಂಬ ವಿಸಿಟರ್ಸ್ ಇಲ್ಲಿಗೆ ಬರ್ತಾ ಇದ್ರು ಈ ಮ್ಯೂಸಿಯಮನ್ನು ನೋಡಲಿಕ್ಕೆ, ಅಥವಾ ನಾನು ಏನು ಕಲೆಕ್ಷನ್ ಮಾಡಿದ್ದೇನೆ ಅದನ್ನು ನೋಡಲಿಕ್ಕೆ. ಇತ್ತೀಚೆಗೆ ಬಿಡುಗಡೆ ಆದ ಬೇರ ಸಿನಿಮಾ, ಆ ಬೇರ ಸಿನಿಮಾದಲ್ಲಿ ಏನು ಮಾಡಿದ್ದಾರೆ ಅಂದರೆ 90% ನನ್ನ ಮ್ಯೂಸಿಯಂನ ಬಗ್ಗೆನೇ ಅವರು ಎಲ್ಲ ಇದನ್ನು ಒಂದು ಕಥಾ ಒಂದು ವಸ್ತುವಾಗಿ ನನ್ನ ಮ್ಯೂಸಿಯಮನ್ನು ಇಟ್ಕೊಂಡಿದ್ದಾರೆ. ಅವರು ತುಂಬ ಚಂದವಾಗಿ ಮೂಡಿ ಬಂದಿದೆ. ಎಲ್ಲ ವಸ್ತುವನ್ನು ಕ್ಲಿಯರಾಗಿ ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ಪ್ಲಸ್ ಈಗಿನ ಸನ್ನಿವೇಶಕ್ಕೂ ಆ ಹಳೆ ಕಾಲದ ನಾಣ್ಯ, ಹಳೆ ಕಾಲದ ನೋಟು, ಹಳೆ ವಸ್ತುಗಳಿಗೆ ಬೇಕಾದಾಗೆ ಅದನ್ನು ಅವರು ಹೊಂದಿಸಿಕೊಂಡು ಚಿತ್ರವನ್ನು ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಮ್ಯೂಸಿಯಮಿಗೊಂದು ದೊಡ್ಡ ಪ್ರಚಾರ ಅಂತಲೇ ಹೇಳ್ಬೋದು ಇದರಲ್ಲಿ. ಖಂಡಿತ. ಓಕೆ, ಅಂದರೆ ನಿಮ್ಮದು ಉದ್ಯಮಿ ಕುಟುಂಬ ನಮಗೆ ಗೊತ್ತಾದ ಹಾಗೆ. ಸೊ ಉದ್ಯಮಿಯಾಗಿದ್ದುಕೊಂಡು ಉದ್ಯಮವನ್ನು ನಡೆಸುವಂಥ ಜೊತೆಗೆ ನಿಮ್ಮ ಸಹೋದರರು ಉದ್ಯಮಗಳನ್ನು ಮಾಡ್ತಾ ಇದ್ದೀರಿ. ಅದರ ಮಧ್ಯೆ ಈ ಒಂದು ಕಲೆಕ್ಷನ್ಗಳೆಲ್ಲವೂ ಕೂಡ ಆಗ್ತಾ ಇದೆ. ಬಂದವರಿಗೆ ಅಷ್ಟು ತಾಳ್ಮೆಯಿಂದ, ಅಷ್ಟು ಒಂದು ಅವರ ಕುತೂಹಲವನ್ನು ತಣಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ಹೇಗೆ ಅನಿಸ್ತಾ ಇದೆ ಈಗ? 20 ವರ್ಷದಲ್ಲಿ ಒಂದು ಸ್ವಲ್ಪ ಕೂಡ ಇದರ ಇಂಟ್ರೆಸ್ಟ್ ನನಗೆ ಕಮ್ಮಿ ಆಗಲಿಲ್ಲ. ಇನ್ನು ಯಾರು ಬಂದರೂ, ಎಷ್ಟೊತ್ತಿಗೆ ಬಂದರೂ ನಾನು ಅವರಿಗೆ ತೋರಿಸಿದ್ದೇನೆ, ಇಲ್ಲ ಅಂತ ಹೇಳಿಲ್ಲ. ಮತ್ತು ಯಾರಾದರೂ ವಿಸಿಟರ್ಸ್ ಇರುವಾಗ ನಾನು ಮೊಬೈಲನ್ನು ಸೈಲೆಂಟ್ ಮಾಡಿರ್ತೇನೆ. ಆಗ ಎಲ್ಲಿಯಾದರೂ ಬಂದು ಹಿಂದೆ ಹೋಗಿರ್ಬೋದು ಅಥವಾ ದೂರದಿಂದ ಬಂದವರಿಗೆ ಉಪದ್ರ ಆಗಿರ್ಬೋದು ಹೊರತು ತುಂಬ ಜನರಿಗೆ ತೋರಿಸಿದ್ದೇನೆ. ಈ ಸಂಗ್ರಹವನ್ನು ನನ್ನ ಹವ್ಯಾಸವಾಗಿ ನಾನು ಮಾಡಿದ್ದೆ. ಇದು ಉದ್ಯೋಗ ಅಲ್ಲ. ನಾನು ಈ ಹವ್ಯಾಸವಾಗಿ ಮಾಡ್ತಾ ಹೋಗುವಾಗ ಎಷ್ಟೋ ಜನ ಇಲ್ಲಿಗೆ ಬಂದಿದ್ದಾರೆ. ನಾನು ಯಾರ ಹತ್ರನೂ ಇಷ್ಟವಾಗಿ ಟಿಕೆಟ್ ಏನು ತೆಗಿಲಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೇನೆ ಅವರಿಗೆ. ಈಗ ಅವ್ರಿಗೆ ಏನಾಗಿದೆ ಅಂದರೆ ಇದೊಂದು ಕುತೂಹಲವೇ ಆಗಿದೆ. ಬಂದಾಗ ಇದು ಯಾವ ರೀತಿ ಸಂಗ್ರಹ ಮಾಡಿದಿರಿ, ಎಲ್ಲಿಂದ ಮಾಡಿದಿರಿ, ಈ ರೀತಿ ಎಲ್ಲ ತುಂಬ ಕ್ವಶನ್ಸ್ ಮಾಡ್ತಾರೆ. ನನಗೇನೆ ಆಶ್ಚರ್ಯ ಆಗ್ತದೆ, ನಾನು ಯಾವ ರೀತಿ ಇದನ್ನು ಸೆಟ್ ಮಾಡಿದ್ದೇನೆ, ಹೇಗೆ ಸಂಗ್ರಹ ಮಾಡಿದ್ದೇನೆ ಅಂತ ತುಂಬ ಆಶ್ಚರ್ಯ. ಯಾವುದಕ್ಕೂ ನಾವು ನೋಡ್ತಾ ಬರುವ ಎಲ್ಲ ವಸ್ತುವನ್ನು ನೋಡ್ತಾ ಬರುವ. ಖಂಡಿತ. ಅಂದರೆ ಒಂದು ವಿಚಾರ ಹೇಳಲೇಬೇಕು, ಇವರು
ಶಾಲೆಗೆ ಹೋಗ್ತಾ ಇದ್ದಾಗಲೇ ಈ ಹವ್ಯಾಸ ಇವರಲ್ಲಿ ಆರಂಭ ಆಗಿದೆ. 9ನೇ ಕ್ಲಾಸ್ ಅಲ್ಲಿ ಇರುವಾಗಲೇ ಇವರು ಆರಂಭ ಮಾಡಿದ್ದಾರೆ ಅನ್ನುವಂಥದ್ದು. ಅದರ ಕಥೆಗಳನ್ನು ಕೂಡ ಕೇಳೋಣ. ಸೊ ಇವರ ಮನೆಯ ಗೇಟ್ ಅಂದ್ರೆ ಬಹುಶಃ ಈಗ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ, ಇಲ್ಲದಿದ್ರೆ ಇದು ತೆರೆದುಕೊಂಡೇ ಇರ್ತಾ ಇತ್ತು, ಎಲ್ರಿಗೂ ಕೂಡ ಮುಕ್ತವಾಗಿ ನೋಡೋದಕ್ಕೆ ಸಿಗ್ತಾ ಇತ್ತು ಹೊರಗಿನಿಂದ. ಆದ್ರೆ ಈಗ ಹೆದ್ದಾರಿ ಕಾಮಗಾರಿ ನಡೀತಾ ಇರೋದ್ರಿಂದ ಒಂದಷ್ಟು ಧೂಳಿನ ಸಮಸ್ಯೆ ಕೂಡ ಇದೆ. ಅದರ ಮಧ್ಯೆಯೂ ಕೂಡ ಎಲ್ಲ ವಸ್ತುಗಳನ್ನ ಜತನದಿಂದ ಕಾಪಾಡಿಕೊಂಡು ಅದನ್ನು ತೋರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು, ಮನೆಗೆ ಎಂಟ್ರಿ ಆಗ್ತಾ ಇದ್ದ ಹಾಗಲೇ ಬಹುಶಃ ಇವರ ಒಂದು ಕಾರ್ ಸಂಗ್ರಹ ಆರಂಭ ಆಗುತ್ತೆ ಅಂತ ಹೇಳ್ಬಹುದು. ಇದನ್ನ ನಮಗೂ ಬಂದಾಗ್ಲೇ ಹೇಳಿದ್ರು. ಎಸ್, ಇದು ಕಾರು ತಂದೆ ಫಸ್ಟ್ ಟೈಮ್ 2005 ಅಲ್ಲಿ ಕಾಲೇಜ್ ಬಿಟ್ಟ ತಕ್ಷಣ ತಂದೆ ತೆಗೆದುಕೊಟ್ಟಂತ ಕಾರ್ ಇದು. ಓಕೆ, ಸಿಂಗಲ್ ಓನರ್, ಒರಿಜಿನಲ್ ಪೇಂಟ್, ಖಾಲಿ ನಾನು ಮಾತ್ರ ಡ್ರೈವ್ ಮಾಡಿದ್ದು, ಬೇರೆ ಯಾರು ಇದನ್ನು ಡ್ರೈವ್ ಮಾಡಲಿಲ್ಲ. ಖಾಲಿ 84,000 ರನ್ನಿಂಗ್ ಆಗಿದೆ ಇದಷ್ಟೇ. 18 ವರ್ಷದಲ್ಲಿ 84,000 ರನ್ ಆಯ್ತು. ನನ್ನ ಫಸ್ಟ್ ಕಾರ್ ನೆನಪಿಗಾಗಿ ಹಾಗೆ ಇಟ್ಟಿದ್ದೆ. ಈಗಲೂ ಓಡಿಸ್ತೀರಾ? ಈಗಲೂ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಇದು ಮನೆ, ಇದು ನಮ್ಮ ಮನೆ. 30 ವರ್ಷ ಆಯ್ತು. 93 ತಂದೆ ಕಟ್ಟಿಸಿದ ಮನೆ ಇದು. 93 ಇನ್ನು ಈ ಕಂಬಗಳು ಮೂವಿಯ ದೊಡ್ಡ ಕಥಾವಸ್ತುವನ್ನು ಇಲ್ಲಿಂದನೇ ಸ್ಟಾರ್ಟ್ ಆಯ್ತು. ಹೌದು, ಮೂವಿಯ ಎಲ್ಲ ಸೀನ್ಸ್ ಇಲ್ಲೇ ಜಾಸ್ತಿ, ಇಲ್ಲೇ ಶೂಟಿಂಗು ಆಯ್ತು. ಬೇರೆ ಇದು ಇಲ್ಲಿ ಲೋಕಲ್ ನಮ್ದು ನಿಟಿಲ ಸದಾಶಿವ ದೇವಸ್ಥಾನ ಅಂತ ಇದೆ ನೆಟ್ಲದಲ್ಲಿ, ತುಂಬಾ ಹಳೆ ದೇವಸ್ಥಾನ. ಅದರ ಬ್ರಹ್ಮಕಲಶ ಆಗುವಾಗ ಅವ್ರು ಬೇಡ ಅಂತೇಳಿ ತೆಗೆದಿಟ್ಟಿದ್ರು. ಮತ್ತೆ ಅದನ್ನು ನಾನು ನಮ್ಮ ಊರಿನ ಒಂದು ವಸ್ತು ಆದ ಕಾರಣ ನೆನಪಿಗೋಸ್ಕರ ನಾನು ಅದನ್ನು ತಂದು ಇಲ್ಲಿ ಫಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದನ್ನೇ ಅವರು ಮೂವಿಯಲ್ಲಿ ತೋರಿಸಿದ್ದಾರೆ ತುಂಬ. ಇನ್ನೂ ಒಂದು ವಿಶೇಷ ಏನಂದ್ರೆ 1954ರಲ್ಲಿ ಕಲ್ಲಡ್ಕದಲ್ಲಿ ಅಳವಡಿಸಿದಂಥ ಲಾಟಿನ್ ಕಂಬ. ಇದು ಹೇಗೆ ಅಂದ್ರೆ ಸಂಜೆ ಹೊತ್ತಿಗೆ ಮುನ್ಸಿಪಾಲಿಟಿ ಅವರು ಬಂದು ಇದಕ್ಕೆ ಸೀಮೆಎಣ್ಣೆ ಹಾಕಿ ಇದನ್ನು ಉರಿಸಿ ಹೋಗ್ತಾರೆ. ಎಷ್ಟೊತ್ತು ಸೀಮೆಎಣ್ಣೆ ಇರ್ತದೆ ಅಷ್ಟೊತ್ತು ಅದು ಉರಿತಾ ಇರ್ತದೆ. ಅದು ಅಷ್ಟೊತ್ತು ಲೈಫ್. 5 ಮೈಲ್ ಅಂದ್ರೆ 8 ಕಿಲೋಮೀಟರ್ಗೆ ಒಂದೊಂದು ಆಗ್ತಾ ಬಂದಿದ್ರಂತೆ. ಉಳಿದದ್ದು ಕಲ್ಲಡ್ಕದಲ್ಲಿ ಮಾತ್ರ ಅಂತ ಕಾಣ್ತದೆ. ಬೇರೆ ಎಲ್ಲಿಯೂ ಇಂಥ ಕಂಬ ನಾನು ನೋಡ್ಲಿಲ್ಲ, ಉಳಿದಿಲ್ಲ. ಇಲ್ಲ, ಎಲ್ಲಿಯೂ ರೋಡ್ ಅಗಲಾಗುವಾಗ ಆಕ್ಸಿಡೆಂಟ್ ಆಗಿ ಇಂಥದ್ದೆಲ್ಲ ಆಗಿ ಹೋಗಿದೆ. ಅದು 16 ಫೀಟ್ ಉದ್ದ ಇದೆ. ಇದು 1954ರಲ್ಲಿ ಕಲ್ಲಡ್ಕದಲ್ಲಿ ಹಾಕಿದ್ದಾರೆ ಇದನ್ನು. 54ರಲ್ಲಿ ಹಾಕಿದಂತ ಕಂಬ. ಬಹುಶಃ ನಮಗೂ ಇದೊಂದು ಅಲ್ಲದಿದ್ರೆ ಬೇರೆ ಇಂಥದ್ದೊಂದು ಇತ್ತು ಅಂತ ಕೂಡ ಗೊತ್ತಾಗೋದಿಲ್ಲ. ಅದು ಹೈವೇ ಯಾವಾಗ್ಲೂ ನೋಡ್ತಾ ಇದ್ದೆ ಆಚೆ ಈಚೆ ಹೋಗುವಾಗ ಜಂಕ್ಷನ್ ಅಲ್ಲಿ. ಹೈವೇ ಅಗಲ ಆಗುವಾಗ ಮೊನ್ನೆ ಅದನ್ನು ತೆಗೆದು ಬಿಸಾಡ್ತಿದ್ರು, ಆಗ ಹೋಗಿ ಅದನ್ನು ನಾನು ತಗೊಂಡು ಬಂದ್ರಿ. ಆ ಮೂಲಕ ಇಂಥದ್ದೊಂದು ಇತ್ತು ಅನ್ನುವಂಥದ್ದನ್ನು ತೋರಿಸುವಂತಹ ಕೆಲಸ. ಎಸ್, ಇನ್ನೊಂದು ಪ್ರಪಂಚಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳ್ಬೋದು. ಇದು ಆಂಟಿಕ್ ವಸ್ತುಗಳ ಒಂದು ಸಂಗ್ರಹಾಲಯ. ನಿಮಗೆ ಹೊರಗಡೆಯಿಂದಲೇ ಗೊತ್ತಾಗುತ್ತೆ, ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇವೆ. ಅಲ್ಲಿ ನೋಡಿ, ಬೇರೆ ಬೇರೆ ಗಾತ್ರದ ಮಣ್ಣಿನ ಪಾತ್ರೆಗಳಿದೆ, ದೊಡ್ಡ ದೊಡ್ಡ ಹಂಡೆಗಳಿದೆ. ಹಿಂದಿನ ಕಾಲದಲ್ಲಿ ಹಂಡೆಗಳು ಅಂತ ಹೇಳ್ತಾ ಇದ್ರು. ಎತ್ತಿನ ಗಾಡಿಯ ಚಕ್ರ ಕೂಡ ಇದೆ. ಸೊ ಅದನ್ನು ಕೂಡ ಏನು ಯಾವ ಕಾಲದ ಎಲ್ಲೆಲ್ಲಿಂದ ಸಂಗ್ರಹ ಮಾಡಿದ್ದಾರೆ ಎಲ್ಲವನ್ನು ಕೂಡ ಕೇಳ್ತಾ ಬರೋಣ. ಸೊ ದೊಡ್ಡ ಪ್ರಪಂಚ ಇಲ್ಲಿ ಒಳಗಡೆ ಇದೆ ಅನ್ನುವಂಥದ್ದು, ಅದನ್ನು ಕೂಡ ನಿಮಗೆ ಫಸ್ಟಿಗೆ ತೋರಿಸ್ತಾ ಹೋಗ್ತೀವಿ. ನಾವು ಹೇಳೋದಕ್ಕಿಂತ ಎಲ್ಲವನ್ನು ಯಾಸೀರ್ ಅವರೇ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಇನ್ನೊಂದೇನಂದ್ರೆ ಈ ಅಡಿಕೆ ಕಟ್ ಮಾಡೋ ಕತ್ತರಿ, ಅದು ನಮ್ಮ ಸಂಪ್ರದಾಯಕ್ಕೆ ಹೊಂದದೆ. ಅದು ಅಡಕತ್ತರಿ ಅಂತ ಹೇಳ್ತೇವೆ, ನಟ್ ಕಟ್ಟರ್ಸ್. ಇದರಲ್ಲಿ 57 ವೆರೈಟಿ ಇದೆ. ಇನ್ನೊಂದು ಸ್ಪೆಷಲ್ ಏನಂದ್ರೆ, ನನ್ನ ಹೆಸರು ಯಾಸೀರ್ ಅಂತ, YASEER. ಇದನ್ನು ನಾನು ಸಿಂಬಲ್ ಅಲ್ಲಿ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, ಇದು ಜಪಾನ್ ಕರೆನ್ಸಿ ಎನ್ ಅಂತ. ಇದು ಅಟ್, ಡಾಲರ್, ಯೂರೋ, ಇಂಡಿಯನ್ ರುಪೀಸ್ ಎಲ್ಲ ಕರೆನ್ಸಿ ಸಿಂಬಲ್ಸ್ ಅಲ್ಲಿ YASEER ಯಾಸೀರ್ ಅಂತ ನನ್ನ ಹೆಸರನ್ನು ಅದರಲ್ಲಿ ನಾನು ಇದು ಮಾಡಿದ್ದೇನೆ. ಇನ್ನು ನಮ್ಮ ಹಳೆ ವಸ್ತು, ನಮ್ಮ ಹಿರಿಯರು ಏನು ಉಪಯೋಗಿಸ್ತಾ ಇದ್ರು, ಅವರ ಜೀವನ ಶೈಲಿ ಹೇಗಿತ್ತು, ಅಥವಾ ಕೃಷಿಗೆ ಏನು ಉಪಯೋಗಿಸ್ತಾ ಇದ್ರು, ಇದನ್ನು ನನಗೆ ಆಗುವಂಥ ಮಟ್ಟಿನಲ್ಲಿ ಎಲ್ಲಿ ಸಿಕ್ಕಿದ್ರು ಅದನ್ನು ತಂದು ನಾನು ಸಂಗ್ರಹ ಮಾಡಿಟ್ಟಿದ್ದೇನೆ. ಇಲ್ಲಿ ಕಾಲಿಟ್ಟ ಹಾಗೆ ನಮಗೆ ಖಂಡಿತ ಇದು ಒಂದು ಹೊಸ ಲೋಕ ಅನ್ನುವಂಥ ಒಂದು ಭಾವನೆ ಖಂಡಿತ ಬರುತ್ತೆ. ನಮ್ಮಲ್ಲಿ ಹೆಚ್ಚಿನವರು ಯಾವುದನ್ನು ಕೂಡ ನೋಡಿಲ್ಲ ಅನ್ನುವಂಥದ್ದು. ಸೊ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ ಅನ್ನುವಂಥದ್ದು. ನೀರಿನ ಕೊಡ ಅಂತ ಹೇಳುವಾಗ ಅದು ಎಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇದ್ದದ್ದು ನೀರಿನ ಕೊಡಗಳು. ಅದರಲ್ಲಿ ಮಣ್ಣಿನ ಮಡಿಕೆ ಸ್ವಲ್ಪ ಅಪರೂಪ. ಇದು ಮಣ್ಣಿದ್ದು ಮಣ್ಣಿನ ಕೊಡ. ಹೌದು, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನನ್ನ ಹತ್ರ. ಒಂದು ಮೂರು ವೆರೈಟೀಸ್ ಇದೆ. ಕೆಳಗಡೆ ಇದೆ, ಮತ್ತೆ ಇಲ್ಲಿ ಇದೆ.
ಇದರಲ್ಲಿ ನಮಗೆ ವಿಶೇಷ ಏನಂದ್ರೆ ನಮ್ಮದೆಲ್ಲ ಈ ಬಾಯಿ ಸ್ವಲ್ಪ ಸಣ್ಣದಿರ್ತದೆ. ಹೌದು. ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ನೋಡಿದ್ರೆ ಅವ್ರು 2-3 ಹಿಡ್ಕೊಂಡು ಹೋಗ್ತಾರೆ. ನಮ್ಗೆ ಆಶ್ಚರ್ಯ ಆಗ್ತದೆ ಅವರ ಬ್ಯಾಲೆನ್ಸ್ ಏನಂತೇಳಿ. ಹೌದು, ಅವರ ನಿಜವಾಗಿ ಅವರ ಬಾಯಿ ಕೊಡದ್ದು ಬಾಯಿ ಸ್ವಲ್ಪ ಅಗಲ ಇರ್ತದೆ. ಹಾಗಾಗಿ ಎತ್ತುವ ಕೆಪಾಸಿಟಿ ಇದ್ರೆ 5 ಕೊಡ ನೀರು ತಗೊಂಡು ಹೋಗ್ಬೋದು ಅವರಿಗೆ. ಇದೆಲ್ಲ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ನೀರು ಕುಡಿಲಿಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದದ್ದು. ಹೌದು. ಇದು ರಥಾರತಿ, ನಾಗಾರತಿ, ಏಕಾರತಿ, ಪಂಚಾರತಿ, ದೀಪಾರತಿ, ಆರತಿಯಲ್ಲೆಲ್ಲ ಡಿಫ್ರೆನ್ಸ್ ಅದು. ಮತ್ತೆ ತೀರ್ಥ ಹಾಕುವಂಥ ಸ್ಪೂನಲ್ಲೆಲ್ಲ ಡಿಫ್ರೆನ್ಸ್ ಇದೆಲ್ಲ. ಇದನ್ನು ಪಾನ್ ಕಿಟ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಮೊದಲು ಮನೆಯಲ್ಲಿ ವಯಸ್ಸಿನವರಿದ್ರೆ ಇಂಥ ಒಂದು ಸಾಧನ ಅವ್ರ ಹತ್ರ ಇರ್ತದೆ. ಹೌದು, ಎಲೆ ಅಡಕ್ಕೆಲ್ಲ ಹಾಕಿ ಇದನ್ನು ಇಟ್ಟಿರ್ತಾರೆ ಅವರು. ಇದರಲ್ಲಿ ಕೆಲವು ಬಾರಿ ಓಲ್ಡಲ್ಲಿ ಇರ್ತದೆ. ಇದು ಪ್ಯಾಲೇಸಲ್ಲಿ ಇದ್ದಂಥದ್ದು, ಔರಂಗಜೇಬ್ ಪ್ಯಾಲೇಸಲ್ಲಿ ಸುಣ್ಣ, ಕತ್ತ ಇದೆಲ್ಲ ಅಡಿಕೆ ಎಲ್ಲ ಹಾಕಿರುವಂಥದ್ದು ಒಂದು ಬಾಕ್ಸ್ ಅದು ಬರ್ತದೆ. ಇನ್ನೊಂದು ಟಿಫಿನ್ ಐಟಮ್ಸ್. ಟಿಫಿನ್ ಐಟಮ್ಸ್ ಹೇಗಂದರೆ ಇದರಲ್ಲಿ ದೊಡ್ಡ ಒಂದು ಹಿಸ್ಟ್ರಿ ಏನಂದರೆ, ಖಾಲಿ ಇದನ್ನು ನೋಡುವಾಗ ಇದೊಂದು ಟಿಫಿನ್ ಮಾತ್ರ. ಆದರೆ ಇದನ್ನು ಓಪನ್ ಮಾಡಿದಾಗ ಇದರಲ್ಲಿ ಚಟ್ನಿ ಮತ್ತು ಗಂಜಿ ಎಲ್ಲ ಇಟ್ಕೊಂಡು ಹೋಗುವಂಥ ಅದೊಂದು ನಿಜವಾಗಿ ವಯಸ್ಸಿನವ್ರು ಬಂದಾಗ ಅವರಿಗೆ ಸ್ವತಃ ಆಗಲೇ ಕುಡ್ದಾಗೆ ಆಗ್ತದೆ. ಅಷ್ಟೊಂದು ಖುಷಿ ಆಗ್ತದೆ ಇಂಥ ವಸ್ತುವನ್ನು ನೋಡುವಾಗ ಅವರಿಗೆ ಬಾರಿ. ಮತ್ತು ಇದರಲ್ಲಿ ತುಂಬ ಆಸೆಗಳು ಕೂಡ, ಅಂದರೆ ಆಚೆಯವನ ಬುತ್ತಿಯಲ್ಲಿ ಏನಿರ್ಬೋದು, ನನಗಿಂತ ಒಳ್ಳೆ ಐಟಮ್ಸ್ ಇರ್ಬೋದಾ, ಏನಾದರೂ ಕೊಡ್ಬೋದಾ ಅಂತ ಒಂದು ಇದದು. ಮತ್ತೊಂದು ಕರ್ಜನೆ ಅಂತ ಹೇಳ್ತಾರೆ. ಸಾಮಾನ್ಯ ಎಲ್ಲ ಮನೆಯಲ್ಲಿಯೂ ಮೊದಲು ಇತ್ತು. ಚಿನ್ನ ಹಣ ಏನಾದರೂ ಇಡ್ಲಿಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಕರ್ಜನೆಯಲ್ಲಿ ಹೌದು ಡಿಫ್ರೆಂಟ್ ಶೇಪ್ಸ್ ಮತ್ತು ಡಿಫ್ರೆಂಟ್ ಸೈಜಲ್ಲಿ ಕೂಡ ಕಲೆಕ್ಟ್ ಮಾಡಿದ್ದೇನೆ. ಇನ್ನು ಬೀಡ ತಿನ್ನುವವರು ಸುಣ್ಣ ಹಾಕಿಡೋದು. ಈಗ ನಮಗೆ ಡಬ್ಬೆಲ್ಲ ಬರ್ತದೆ ಬೇಕಾದಾಗೆ. ಮೊದಲು ಕೆಲವು ಐಟಮ್ಸ್ ಹೇಗಿತ್ತಂದ್ರೆ, ಇದಕ್ಕೆ ಅವರು ಫಸ್ಟಿಗೆ ಇದನ್ನು ಅವ್ರು ತುಂಬಿಸ್ತಾರೆ, ಇದಕ್ಕೆ ಸುಣ್ಣವನ್ನು ತುಂಬಿಸಿ ಫುಲ್ ಮಾಡಿಡುದು. ಮತ್ತೆ ಅದನ್ನು ಓಪನ್ ಮಾಡ್ಲಿಕ್ಕೆ ಏನಾಗೋದಿಲ್ಲ. ಬೇಕಾದಾಗ ಕಡ್ಡಿ ಹಾಕಿ ಸ್ವಲ್ಪ ತೆಗೆದು ಅದನ್ನು ಅವರು ಮುಚ್ಚಿ ಬೀಡಕ್ಕೆ ಹಾಕಿ ತಿಂತಾ ಇದ್ರು. ತುಂಬಾ ಹೆವಿ ವೆಯ್ಟ್ ಆಗಿ ಬರ್ತದೆ ಇದು ಬೀಡ. ಇದರಲ್ಲಿ ತುಂಬಾ ವೆರೈಟೀಸ್ ಅಲ್ಲಿ ಕಲೆಕ್ಟ್ ಮಾಡಿದ್ದೇನೆ ನಾನು. ಇನ್ನೊಂದು ಮನೆಯಲ್ಲಿ ಒಂದು ಅಂತಸ್ತು ಅಂದ್ರೆ ಪೀಕದಾನಿ ಅಂತ ಹೇಳ್ತಾರೆ, ಪಡ್ಡೆ ಅಂತ ತುಳುವಲ್ಲಿ. ಅದರಲ್ಲಿ ಈ ಸೈಜ್ ಎಲ್ಲ ಸ್ವಲ್ಪ ಅಪರೂಪ. ಇಷ್ಟು ದೊಡ್ಡ ಸೈಜ್ ಎಲ್ಲ ಅಪರೂಪ ಸ್ವಲ್ಪ ಇಂಥ ಸೈಜಸ್. ಈ ಸೈಜಲ್ಲಿ ನಾನು ಡಿಫ್ರೆಂಟ್ ನಮ್ಮ ನಾರ್ಮಲ್ ಸೈಜಲ್ಲಿ ಇಷ್ಟು ವೆರೈಟೀಸನ್ನು ಕಲೆಕ್ಟ್ ಮಾಡಿದ್ದೇನೆ. ಇಷ್ಟು ವೆರೈಟೀಸ್ ಇದೆ. ಅದಲ್ಲದೆ ಮೊದಲು ರಾಜರ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ದೊಡ್ಡ ಪಡ್ಡೆ, ಪೀಕದಾನಿ ಇಂಥದ್ದೆಲ್ಲ. ಇನ್ನೂ ಒಂದು ಸಣ್ಣ ಕೈಗೆ ಈಗಿನವರ ಕೈಗೆ ಸಿಕ್ಕಿದ್ರೆ ಬೇಡ ಅಂತೇಳಿ ಬಿಸಾಡುವಂಥ ಒಂದು ವಸ್ತು ಇದು. ನಿಜ. ಇದೇನಂದರೆ ಕಾಡಿಗೆ ಇದನ್ನು ಅವರು ಕೀ ಚೈನ್ ಬರ್ತಾ ಇತ್ತು ಆಗ ಹಿಂದಿನ ಕಾಲದಲ್ಲಿ. ಆ ಕೀ ಚೈನ್ ಒಟ್ಟಿಗೆ ಇದನ್ನು ಕೂಡ ಕೀಗೆ ಸಿಕ್ಕಿಸಿ ಇದನ್ನು ಅವರ ಸಾರಿಗೆ ಇಲ್ಲಿ ಸಿಕ್ಕಿಸ್ತಾ ಇದ್ರು. ಇದು ಅದರೊಟ್ಟಿಗೆ ಇರುವಂಥ ಒಂದು ವಸ್ತು. ಇದರಲ್ಲಿ ನನಗೆ ಇತ್ತೀಚೆಗೆ ಒಬ್ಬರು ಫೋನ್ ಮಾಡಿ ಇನ್ನೊಂದು ಐಟಮ್ ಬರ್ತಾ ಇತ್ತು. ಎಲ್ಲಿಯಾದರೂ ಹೋದಾಗ ಅವರಿಗೆ ಕುಂಕುಮ ಸಿಗ್ತಾ ಇತ್ತಂತೆ, ಎಲ್ಲಿ ಬೇಕಾದರೂ ಆ ವಯಸ್ಸಿನವರೆಲ್ಲ ಹೋದಾಗ. ಆದರೆ ಅವರಿಗೆ ಅಂಟು ಸಿಗ್ತಾ ಇರಲಿಲ್ಲ. ಅವರ ಅಂಟನ್ನು ಮಾಡಿ ಅದೊಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಹೋಗ್ತಾ ಇದ್ರು. ಅದನ್ನಲ್ಲಿ ಅವ್ರು ಯೂಸ್ ಮಾಡ್ತಾ ಇದ್ರು ಅಂತ ಆ ವಸ್ತು. ಅಂಟು ಸಿಗಲಿಲ್ಲ. ಇನ್ನು ಕೇರಳದವರು ಜಾಸ್ತಿ ಕೇರಳದಲ್ಲಿ ಪುಟ್ಟು ಅಂತ ಯೂಸ್ ಮಾಡ್ತಾರೆ. ಆ ಪುಟ್ಟಿದ್ದು ಮಣ್ಣಿನ ಒಂದು ಪಾತ್ರೆ, ಇದು ಮಣ್ಣಿದ್ದು. ಇನ್ನು ಮೆಟಲಲ್ಲಿ 2 ಸೇರು, 1 ಸೇರು, ಅರ್ಧ ಸೇರು, ಪಾವು, ಕೊಂಡೆ 2 ಸೇರು ಸ್ವಲ್ಪ ಅಪರೂಪ. ಇತ್ತೀಚೆ ಈ ಕಡೆ ನಮ್ಮ ಕಡೆ ಇರಲಿಲ್ಲ. 1 ಸೇರು, ಅರ್ಧ ಸೇರೆಲ್ಲ ಇತ್ತು. ಮತ್ತೆ ನಾರ್ಮಲಿ ಆಗಿ ನಮ್ಮ ಇದು ನಾವು ಸೆಲೂನಿಗೆ ಹೋದಾಗ, ಈಗ ನಾವು ಸೆಲೂನಿಗೆ ಕೂತ್ಕೊಂಡ ತಕ್ಷಣ ನಮಗೆ ಬೇಕಾದ ನಂಬರ್ ಯೂಸ್ ಮಾಡ್ತಾರೆ. ಮೊದಲು ಅದೇ ಪ್ಯಾಟರ್ನ್ ಕೈಯಲ್ಲಿ ತೆಗಿತಾ ಇದ್ರು ಈ ರೀತಿ. ಇದರಲ್ಲಿ ನಮಗೆ ಕಬ್ಬಿನದ್ದು ಸಿಗ್ತದೆ. ಹಿತ್ತಾಲೆದ್ದು ಸ್ವಲ್ಪ ರೇರ್, ತುಂಬ ಓಲ್ಡ್ ಇದು ಹಿತ್ತಾಲೆದ್ದು. ಅದರಲ್ಲಿ ಬಾಲು ಅಂತ ಹೇಳ್ತೇವೆ. ಈಗ ಬ್ಲೇಡ್ ಇಡ್ತೇವೆ, ಮೊದಲು ಬ್ಲೇಡ್ ಇಡ್ಲಿಕ್ಕಿಲ್ಲ. ಡೈರೆಕ್ಟ್ ಅಲ್ಲಿಂದನೇ ಸ್ವಲ್ಪ ಅವ್ರು ಶಾರ್ಪ್ ಮಾಡೋದು, ಸ್ವಲ್ಪ ತೆಗೆಯೋದು, ಈ ರೀತಿ ಯೂಸ್ ಮಾಡ್ತಾರೆ ರೇಸರ್. ಹೌದು. ಇನ್ನು ದೀಪದಲ್ಲೆಲ್ಲ ಡಿಫ್ರೆಂಟ್ ಗಂಟೆ, ಮಣಿ, ಮತ್ತು ಕುದುರೆ ಲಾಲ, ಎತ್ತಿನ ಲಾಲ, ಕೋಲಿ ಬಾಲು, ಗೆಜ್ಜೆ ಕತ್ತಿ. ಇನ್ನು ಇದನ್ನೆಲ್ಲ ಕೊಂಬಿಗೆ ಓಡುವಾಗ ಖುಷಿಯಾಗಲಿಕ್ಕೆ ಎತ್ತಿನ ಗಾಡಿಯಲ್ಲಿ ಅದಕ್ಕೆ ಯೂಸ್ ಮಾಡ್ತಾಯಿದ್ರು. ಇನ್ನು ಅದರ ಕೊಂಬು ತುಂಬ ಶಾರ್ಪ್ ಇದ್ದರೆ ಯಾರಿಗೂ ಇಂಜೂರ್ ಆಗಬಾರ್ದು ಅಂತೇಳಿ ಅದಕ್ಕೂ ಕೂಡ ಯೂಸ್ ಮಾಡ್ತಾಯಿದ್ರು, ಒಂದು ಕ್ಯಾಪ್ ಟೈಪಲ್ಲಿ. ಹೌದು. ಮತ್ತು ಸೈಕಲ್ ಲಾಟೆನ್ ಬಾರಿ ನಾವು ಯಾರು ನೋಡೋದ ವಸ್ತು ಇದು. ಅಪರೂಪದ ಒಂದು ವಸ್ತು. ಖಂಡಿತ. ಎಷ್ಟು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಅಂದರೆ, ಇಲ್ಲಿಂದ ನಾವು ಇದಕ್ಕೆ ಸೀಮೆ ಎಣ್ಣೆ ಹಾಕಿ ಬತ್ತಿ ಇಡುವುದಿಲ್ಲ. ಹೌದು. ರನ್ನಿಂಗ್ ಅಲ್ಲಿ ಬೇಕಾದಾಗ ಇಲ್ಲಿಂದ ಬೆಂಕಿ ಕೊಡ್ಲಿಕ್ಕೆ. ಪ್ಲಸ್ ಸೈಕಲ್ ಇದರಲ್ಲಿ ನೀವು ನೋಡಿರ್ಬೋದು, ಎ ಅಟ್ಲಾಸ್ ಅಥವಾ ಎಚ್ ಹರ್ಕುಲಸ್ ಅಂತ ಇರ್ತದೆ. ಅದಕ್ಕೆ ಇದನ್ನು ಸಿಕ್ಕಿಸಿ ಬಿಡ್ತಾರೆ ಅವರು. ಅಂದ್ರೆ ಈ ದೀಪ ಈಗ ನಮಗೆ LED ಬಂದು ಇದು ಸಾಕಾಗ್ಲಿಕ್ಕಿಲ್ಲ. ಇದರಲ್ಲಿ ಬರುವ ಬೆಳಕಿನಿಂದ ಅವರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡ್ತಾ ಇದ್ರು. ಇದೇ ಪ್ಯಾಟರ್ನ್ ನಲ್ಲಿ ರೈಲ್ವೆ ಸಿಗ್ನಲ್ ಕೂಡ ಬಂದಿತ್ತು. ರೈಲ್ವೆ. ಹೌದು. ಇದು ಕೆರೋಸಿನ್, ಸೀಮೆಎಣ್ಣೆ ಹಾಕಿ ಬತ್ತಿ. ಹೌದು, ಬತ್ತಿ ಇಡುದು. ಗ್ರೀನ್ ಇಟ್ಟರೆ ಟ್ರೈನ್ ಹೋಗ್ಲಿಕ್ಕೆ, ರೆಡ್ ಇಟ್ಟರೆ ಸ್ಟಾಪ್. 2 in 1. ಎರಡು ಒಂದರಲ್ಲೇ. ಆ ಕಾಲದ. ಈಗ ಕರೆಂಟ್ ಇದ್ದು ಬ್ಯಾಟ್ರಿ ಇದ್ದೆಲ್ಲ ಬಂದಿದೆ.
ಇನ್ನು ಇಸ್ತ್ರಿ ಯಾವ ರೀತಿ ಆಗ್ತಾ ಇದ್ರು ಅಂದರೆ ಗೆಂಡ ಹಾಕಿ ಅದರಲ್ಲಿ ಇಸ್ತ್ರಿ ಮಾಡ್ತಾ ಇದ್ರು ಅವರು. ಅದು 12 kg ವೆಯ್ಟ್ ಇದೆ, ಹಿತ್ತಾಲೆದ್ದು 12 kg ವೆಯ್ಟ್ ಇದೆ. ಇನ್ನು ಓಲ್ಡ್ ಲಾಕ್ಸ್ ಎಲ್ಲ ಓಲ್ಡ್ ಟೈಪ್ ಬೀಗ ಇಂಥದ್ದು, ಮತ್ತೆ ಪೋಸ್ಟಲ್ ಸ್ಕೇಲ್ಸ್, ಇದರಲ್ಲಿ ಕವರ್ ಇಟ್ಟವರು ಸ್ಕೇಲ್ ಮಾಡಿ ಎಷ್ಟು ರೂಪಾಯಿದು ಸ್ಟ್ಯಾಂಪ್ ಹಾಕ್ಬೇಕಂತ ಅದು ಕೂಡ ಅದರಲ್ಲಿ ಮಾಡ್ತಾ ಇದ್ರು. ಇನ್ನು ಮಣ್ಣಿನ ವಾಟರ್ ಕ್ಯಾನ್, ಈಗ ನಾವು ಯಾವುದು ವಾಟರ್ ಕ್ಯಾನ್ ಯೂಸ್ ಮಾಡ್ತೇವೆ ನೀರು ತುಂಬಿಸ್ಲಿಕ್ಕೆ, ಅದು ಮಣ್ಣಿದು ಬರ್ತಾ ಇತ್ತು. ಇದೊಂದು ಶೇಪ್ ಬೇರೆನೆ, ರೇರ್ ಶೇಪ್ ಇದು, ಇದು ಒಂದು ಶೇಪ್ ಇದೆ, ಡಿಫ್ರೆಂಟ್ ಆಗಿದ್ದು. ಪೀಠ, ಮತ್ತೆ ನಮಗೆ ಇಡ್ಲಿ ಮಾಡ್ಲಿಕ್ಕೆ ಅಂತ ತೊಂದೂರು ಅಂತ ಹೇಳ್ತೇವೆ ಇಲ್ಲಿ ಲೋಕಲ್ ಅಲ್ಲಿ, ಇದು ಇಡ್ಲಿ ಇದೆಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದದ್ದು ಟಾರ್ಚ್ ಐಟಮ್ಸ್. ಹೌದು, ಇದನ್ನು ಸರದೀಪ ಅಂತ ಹೇಳ್ತಾರೆ. ಇದು ಸುಮಾರು ವರ್ಷ ಹಲತ್ತಿದ್ದು ಸರದೀಪ ಅಂತ ದೇವಸ್ಥಾನದಲ್ಲೆಲ್ಲ ಯೂಸ್ ಮಾಡ್ತಾರೆ, ಬಾರಿ ಓಲ್ಡ್ ಅದು. ಇನ್ನು ಯುದ್ಧಕ್ಕೆ ಹೋಗುವಾಗ ಏನೆಲ್ಲ ವಸ್ತುಗಳು, ಅದು ಒಂದು ಆಯುಧವೇ ಅಂತದ್ದೆಲ್ಲ ಯೂಸ್ ಮಾಡ್ತಾ ಇದ್ರು ಯುದ್ಧದ ಸಮಯದಲ್ಲಿ. ಸಿನಿಮಾಗಳಲ್ಲಿ ಹೌದು, ಈಗ ಸಿನಿಮಾದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಓಲ್ಡ್ ಫೋನ್ಸ್. ಇನ್ನು ಕೂರ್ಗಿಸ್ನವರ ಟ್ರೆಡಿಷನಲ್ ಇದು ಒಡಿಕತ್ತಿ ಅಂತ ಹೇಳ್ತೇವೆ ಇದನ್ನು, ಒಡಿಕತ್ತಿ ಅಂತ. ಇದೆಲ್ಲ ದೀಪ, ಡಿಫ್ರೆಂಟ್ ಟೈಪ್ಸ್ ದೀಪ. ಅದರಲ್ಲಿ ಕೆಲವು ದೀಪ ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ಗೋಡೆಯಲ್ಲಿ ಒಂದಿದೆ, ತುಂಬ ಅಪರೂಪ ಅಂತ ಒಂದು ಶೇಪಲ್ಲಿ, ತುಂಬ ಅಪರೂಪ ಅದು ಆ ರೀತಿಯಾಗಿ. ಮತ್ತು ದೇವಸ್ಥಾನದಲ್ಲಿ ಹೌದು 5 ಎಲೆ ಬಂದಿದೆ ಮೇಲೆ, ದೇವಸ್ಥಾನದಲ್ಲಿ ಕುಂಕುಮ ಹಾಕಿಡುವಂಥದ್ದು. ಇದು ದೀಪ ನಮ್ಮ ಇದರದ್ದು ಕುದುರೆ ಮುಖ, ಇದು ಅಪರೂಪ ಕುದುರೆದ್ದು ಮುಖ. ಇನ್ನು ಇಂಥದ್ದೆಲ್ಲ ಸಿಗ್ತದೆ ನಮಗೆ, ಇದೆಲ್ಲ ಸಿಗ್ತದೆ. ಇನ್ನು ಹಿಂದಿನ ಕೃಷಿಗೆ ಏನೆಲ್ಲ ಯೂಸ್ ಮಾಡ್ತೇವೆ, ಇದೊಂದು ಮರ ಕಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ದಂಥ ಒಂದು ಕತ್ತಿ. ಮರ ಕಡಿಲಿಕ್ಕೆ ಇದು ಯಾವ ರೀತಿ ಇತ್ತಂದ್ರೆ, ಇಲ್ಲಿಂದ ಇದರ ವೆಯ್ಟ್ ನೋಡುವಾಗ ಇದು ಭಾರಿ ಕಷ್ಟ ನಮ್ಗೆ ಯೂಸ್ ಮಾಡ್ಲಿಕ್ಕೆ, ಅಷ್ಟು ವೆಯ್ಟ್ ಇದೆ ಇದು. ಅದನ್ನೇ ನೀವು ಗ್ರಿಪ್ ಹಿಡಿದಾಗ ವೆಯ್ಟ್ ಇಲ್ಲ, ಲೈಟ್ ವೆಯ್ಟ್. ಆ ಓಲ್ಡ್ ಅವರ ಟೆಕ್ನಾಲಜಿ ನಿಜವಾಗಿ ಅವ್ರು ಏನು ಮಾಡಿದ್ದಾರೆ, ಅದಕ್ಕೆ ನಾವು ಮೆಷಿನರಿ ಮಾತ್ರ ಸೆಟ್ ಮಾಡಿದ್ದೇವೆ ಹೊರತು ಐಡಿಯಾಸ್ ಎಲ್ಲ ಅವರದೇ ಅಂತ ಇದರಲ್ಲಿ ನಮಗೆ ಪ್ರೂವ್ ಮಾಡಿ. ಹೌದು, ಈಗ ಗೊತ್ತಾಗೋದಿಲ್ಲ, ತುಂಬಾ ಐಡಿಯಾಸ್ ಈಗ ನೋಡಿದ್ರೆ ಸಿಕ್ಕಾಪಟ್ಟೆ ವೆಯ್ಟ್ ಉಂಟು. ಹೌದು, ಮರ ಕಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಮತ್ತೆ ನೀರು ತುಂಬಿಸಿಡ್ಲಿಕ್ಕೆ, ಅಕ್ಕಿ ತುಂಬಿಸಿಡ್ಲಿಕ್ಕೆ. ಮತ್ತೆ ಇಲ್ಲಿ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಉಪ್ಪಾಡು ಬಚ್ಚಿಲ ಅಂತ ಒಂದು ಫೇಮಸ್, ಅದನ್ನು ತುಂಬಿಸಿಡ್ಲಿಕ್ಕೆ ಭರಣಿ, ಹಲಸಿನ ಸೊಳೆ, ಹೌದು ಅದೆಲ್ಲ ಇಡ್ಲಿಕ್ಕೆ. ಮತ್ತೆ ಇದು ಓಡಮರೆ ಅಂತ, ಅನ್ನ ಬಸಿ ಓಡಮರೆ ಅಂತ ಹೇಳ್ತೇವೆ ಅದನ್ನು. ಅದರಲ್ಲಿ ಸ್ವಲ್ಪ ಅನುಕೂಲದವರ ಮನೆಯಲ್ಲಿ ತಾಮ್ರದ್ದು ಇರ್ತದೆ, ಇಲ್ಲಾಂದ್ರೆ ಮರದ್ದು ಇರ್ತದೆ, 2 ವೆರೈಟಿ ಉಂಟು ನನ್ನ ಹತ್ರ. ಇನ್ನು ಇದೆಲ್ಲ ನೀರು ಇಂಥದ್ದೆಲ್ಲ ಹಾಕಿಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಟಬ್ ಈಗ ನಮಗೆ ಫೈಬರಲ್ಲಿ ಪ್ಲಾಸ್ಟಿಕಲ್ಲೆಲ್ಲ ಬಂದಿದೆ, ಮೊದಲು ಮರದಲ್ಲೇ ಇತ್ತು ಟಬ್ಬು. ಇನ್ನು ಸಾಂಬಾರ್ ಮರೈ, ಮೆಣಸಿನ ಹುಡಿ ಅರಸಿನ ಹುಡಿ ಎಲ್ಲ ಹಾಕಿಡುವಂಥ ಅಂದರೆ ಈ ಐಟಮ್ಸ್ ಹೋಗಿ ಯಾವಾಗ ನಮಗೆ ಇಂಡೋಲಿಯಮು, ಅಲ್ಯೂಮಿನಿಯಮು, ನಾನ್ ಸ್ಟಿಕ್ ಕುಕ್ಕರು ಅಥವಾ ಈ ಸೌದೆ ಇಡುವುದು ಹೋಗಿ ಯಾವಾಗ ಗ್ಯಾಸ್ ಬಂತು ಅವಾಗ ಫ್ಯಾನ್ಸಿ ರೋಗಗಳೆಲ್ಲ ಸ್ಟಾರ್ಟ್ ಆಗಿದೆ ಇದು ಬಂದ ತಕ್ಷಣ. ಆಗ ನಾನು ನಿಮಗೆ ತೋರಿಸಿದ್ದು ಮೆಟಲ್ ಅಲ್ಲಿ ಮೆಜರ್ಮೆಂಟ್ಸ್, ಸೇರು ಪಾವು. ಇದು ಮರದಲ್ಲಿ 1 ಪಾವು, ಅರ್ಧ ಸೇರು, 1 ಸೇರು, ಬೆದರಿನ ಪಾವು, ಬೆದರಿನ ಸೇರು, ಚೆನ್ನಮನೆ. ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ಇರ್ತಿತ್ತು ಆಟ ಆಡ್ಲಿಕ್ಕೆ ಅಂತ ಚೆನ್ನಮನೆ. ಈಗ ಮೊಬೈಲ್ ಅಲ್ಲಿ ಗೇಮ್ಸ್, ಮೊದಲು ಚೆನ್ನಮನೆ. ಅದರಲ್ಲಿ ನಿಮಗೆ ಮರದ್ದು ಸಿಗ್ತದೆ, ಹಿತ್ತಾಲೆದ್ದು ಅಪರೂಪ. ಮೇಲೆದ್ದು 3 ಹಿತ್ತಾಲೆ, ಅದು ರ್ಯಾರ್, ಹಿತ್ತಾಲೆ ರ್ಯಾರ್. ಇನ್ನು ಬಟ್ಟೆ ಹಾಕ್ಲಿಕ್ಕೆ ಈಗ ನಮ್ದು ಯಾವ್ದೆಲ್ಲ ಲಾಕ್ ಬಂದಿದೆ ಅದಕ್ಕೆ ಸಿಸ್ಟಮ್ಸ್, ಮೊದಲು ಹ್ಯಾಂಗರ್ಸ್ ಹೌದು ಈ ರೀತಿ ಇತ್ತು. ಮರದ ತಕ್ಕಡಿ, ಮರದ್ದು ಇದು. ಇನ್ನು ಬರೀಲಿಕ್ಕೆ ಯೂಸ್ ಮಾಡುವಂಥದ್ದು ಇದು. ಈಗ ಪ್ರೆಸ್ ಮಾಡ್ತೇವಲ್ಲ, ಮೊದಲು ಕೈಯಲ್ಲೇ ಒತ್ತಿ ರೊಟ್ಟಿ ಮಾಡ್ತಾ ಇದ್ರು. ಲಿಂಬೆ ಹಿಂಡ್ಲಿಕ್ಕೆ ಮರದ್ದೇ, ಇದು ಮರದ್ದಿದು ಆ ಕಾಲದಲ್ಲಿ, ಹೌದು ಓಲ್ಡ್ ಇತ್ತು. ಇನ್ನು ಸೇವಿಗೆ ನಮ್ಗೆ ಇಲ್ಲಿ ಜಾಸ್ತಿ ಇದೆ ಯೂಸ್ ಮಾಡ್ತಾ ಇದ್ರು ನಾವು ಮನೆಯಲ್ಲಿ. ಇದೊಂದು ಈಗ ಹೊಸತ್ತಾಗಿ ಇಂಥ ಪ್ಯಾಟರ್ನ್ ಬಂದಿದೆ, ಆದ್ರೆ ಓಲ್ಡ್ ಇದು ಮರದ್ದು. ಓಲ್ಡ್ ಕೂಡ ಈ ಪ್ಯಾಟರ್ನ್ ಅಲ್ಲಿ ಬರ್ತಾ ಇತ್ತು. ಈಗ ನಾವು ಸೇವಿಗೆ ತೆಗೆಯುವಾಗ ರೌಂಡ್ ಮಾಡಿ ಪ್ಲೇಟಲ್ಲಿ ಬೇಕಾದ ಡಿಸೈನ್ ಅಲ್ಲಿ ತೆಗಿತೇವೆ. ಮೊದಲು ಹಾಗೆ ಅಲ್ಲ, ಸೇವಿಗೆ ತೆಗಿಲಿಕ್ಕೆ ಅಂತಾನೆ ಯೂಸ್ ಮಾಡ್ತಾ ಇದ್ರು. ಇದು ಮರದ್ದು, ಇದು ಬಾರಿ ಅಪರೂಪದ ವಸ್ತು. ಇದು ಎಲ್ಲರ ಮನೆಯಲ್ಲಿ ಇರುವುದಿಲ್ಲ. ಆಗ ಜಾಸ್ತಿ ಅಡಿಕೆ ಹಾಲೆ ಅಥವಾ ಎಲೆ ಇಟ್ಟೆಲ್ಲ ತೆಗಿತಾ ಇದ್ರು. ಇದು ನೊಗ, ದನಗಳಿಗೆ ಕಟ್ಟುವಂಥದ್ದು. ಈಗ ನಾವು ಹೊಸ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿಗೆ ವಿಸಿಟ್ ಮಾಡಿದ ತಕ್ಷಣ ಅದನ್ನು ನೋಡಿ ಕೇಳ್ತಾರೆ, ಬಿಲ್ಲು ಬಾಣವ ಅಂತ. ಅಂದ್ರೆ ಈ ನಾಲೆಜ್ ಈಗ ಕಮ್ಮಿ ಆಗ್ತಾ ಬಂತು, ಇಂಥ ವಸ್ತು ಈಗ ಇಲ್ಲ, ಹಾಗಾಗಿ ಅದನ್ನ ಆ ರೀತಿ ಕೇಳ್ತಾರೆ. ನಾವು ತೆಂಗಿನಕಾಯಿ ತುರಿಲಿಕ್ಕೆ ಬೇರೆನೆ ಕತ್ತಿ ಬೇರೆನೆ ಯೂಸ್ ಮಾಡ್ತಾ ಇದ್ವಿ. ಅಂದ್ರೆ ಕೆಲವು ಮನೆಯಲ್ಲಿ ಸಣ್ಣ ಮಟ್ಟಿನಲ್ಲಿ ಕತ್ತಿ ಅಥವಾ ತೆಂಗಿನಕಾಯಿ ತುರಿದಿತ್ತು. ಇನ್ನೂ ಕೆಲವು ಕಡೆ ತೆಂಗಿನಕಾಯಿ ತುರಿಲಿಕ್ಕೆ ಅದರಲ್ಲೇ ಪ್ಲೇಟ್ ಉಂಟು ನೋಡಿ ಹಾಕ್ಲಿಕ್ಕೆ, ಪ್ಲಸ್ ಅದರಲ್ಲೇ ಕತ್ತಿ ಕೂಡ ಬರ್ತದೆ, 2 in 1, ಒಂದರಲ್ಲೇ ಯೂಸ್ ಆಗುವ ಹಾಗೆ. ಬೇಡ ಅಂತ ಹೇಳಿದ್ರೆ ಇದನ್ನು ಫೋಲ್ಡ್ ಮಾಡಿ ಇಡೋದು, ತೆಂಗಿನಕಾಯಿ ತುರಿದು, ಆ ರೀತಿ ಒಂದು ಯೂಸ್ ಮಾಡ್ತಾ ಇದ್ರು. ಇನ್ನು ಮಕ್ಕಳಿಗೆ ನಡಿಲಿಕ್ಕೆ ವಾಕರ್ ಅಂತ ಹೇಳ್ತೇವೆ ಇದನ್ನು. ಈ ರೀತಿ ಇದು ವಾಕರ್. ಕನಪಲೈ, ನೊಗ, ನಾಯರು. ಇದು ಬೆಲ್ಲದ ಅಚ್ಚು ಬೆಲ್ಲದ್ದು ಮೋಲ್ಡ್ ಅದು. ಮತ್ತೆ ಇದು ಕೊದಂಟಿ ಅಂತ ಹೇಳ್ತೇವೆ, ಅಕ್ಕಿ ಮೂಡೆ ಕಟ್ಟುವವರಿಗೆ ಕೊದಂಟಿ ಅಂತೇಳಿ ಯೂಸ್ ಮಾಡ್ತಾ ಇದ್ರು. ಇದನ್ನು ಓಲ್ಡ್ ಲಾಕರ್ಸ್ ಅಂತಾನೆ ಹೇಳ್ಬೋದು. ಆಗ ಬಟ್ಟೆ ಎಲ್ಲ ಇಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದದ್ದು. ಚರಕ್ಕ, ಮತ್ತು
ಅಪರೂಪ, ಇಷ್ಟು ದೊಡ್ಡ ಕೀ ಭಾರಿ ಅಪರೂಪ, ಅದು ಅಷ್ಟು ದೊಡ್ಡದು. ಅದು ಮರವ ಮೆಟಲ್? ಅಲ್ಲ, ಮೆಟಲ್. ಅದು ಯಾವುದೋ ಒಂದು ಲಾಕರ್ ಇದ್ದು ಅಥವಾ ಯಾವುದೋ ಡೋರಾ, ದೇವಸ್ಥಾನದ ಡೋರಾ ಗೊತ್ತಿಲ್ಲ, ಖಂಡಿತ ದೊಡ್ಡದು ಒಂದು, ತುಂಬ ವೆಯ್ಟ್ ಕೂಡ ಇದೆ. ಹೌದು, ಆನೆ ಬಾಗಿಲಿದ್ದು. ಹೌದು, ಅದು ಯಾವುದಂತೇಳಿ ನಮ್ಗೆ ಹೇಳುವುದಿಲ್ಲ, ಯಾಕಂದ್ರೆ ನಾವು ಅದನ್ನು ಹುಡುಕಿಕೊಂಡು ಹೋದ್ರೆ ಕೀ ಇದೆ ಅಂತ. ಮತ್ತೊಂದು ವಿಶೇಷ ಏನಂದ್ರೆ ಪೆಪ್ಸಿ. 1977 ಮೊರಾರ್ಜಿ ದೇಸಾಯಿ ಫಸ್ಟ್ ನಾನ್ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಗಿ ಮೊರಾರ್ಜಿ ದೇಸಾಯಿ ಪ್ರಮಾಣವಚನ ಸ್ವೀಕರಿಸಿದಾಗ ಆಗ್ಲೇ ಇದರ ಹಿಂದೆ ಅವರು ಹೋರಾಟಿದ್ದಾರೆ, ಇದರ ವಿರುದ್ಧವಾಗಿ. ಫಾರಿನ್ ಡ್ರಿಂಕ್ಸ್ ನಾವು ಕುಡಿಬಾರ್ದು, ನಾವೇನಾದ್ರೂ ಹೊಸತಾಗಿ ಇಂಡಿಯಾದ್ದೇ ಮಾಡಬೇಕು. ಆಗ 77 ಅಂದ್ರೆ 1977 ಅಧಿಕಾರ ಬಂದ ಕಾರಣ 77 ಅಂತೇಳಿ ಒಂದು ಸಾಫ್ಟ್ ಡ್ರಿಂಕ್ಸ್ ಅನ್ನು ರೆಡಿ ಮಾಡಿತ್ತು ಇಂಡಿಯಾ ಗೌರ್ಮೆಂಟ್, ಆಗ ಮೊರಾರ್ಜಿ ದೇಸಾಯಿ ಅವರದು. DOUBLE SEVEN ಅಂತ. ಮಾತ್ರ ಅದರ ಬಾಟಲ್ ನನಗೆ ಸಿಗ್ಲಿಲ್ಲ, ಹುಡುಕ್ತಾ ಇದ್ದೇನೆ. ಗೌರ್ಮೆಂಟ್ ಆದ ಕಾರಣ ಅದು ತುಂಬಾ ವರ್ಷ ಬರಲಿಲ್ಲ, ಮತ್ತೆ ಸ್ಟಾಪ್ ಆಯ್ತು. ಆಗ್ಲೇ ಪೆಪ್ಸಿ ಸ್ಟಾಪ್ ಮಾಡ್ಲಿಕ್ಕೆ ನೋಡಿದ್ರು. ಆನಂತರ 1977-78 ಇದ್ದ ಟೈಮಲ್ಲಿ ಈ ರೀತಿ ಪೆಪ್ಸಿದು ಬಾಟಲ್ ಬರ್ತಾ ಇತ್ತು, 30 ರೂಪಾಯಿ. ಇದನ್ನು ಬಾಟಲ್ ರಿಟರ್ನ್ ಕೊಟ್ರೆ ನಮ್ಗೆ 10 ರೂಪಾಯಿ ಕೊಡ್ತಾ ಇದ್ರು, 20 ರೂಪಾಯಿಗೆ 1 ಲೀಟರ್ ಪೆಪ್ಸಿ ಸಿಗ್ತಾ ಇತ್ತು. ಅದು ಕ್ರೇಟ್. ಹೌದು, ಅದರ ಕ್ರೇಟ್ ಸಿಕ್ಕಿದೆ ನನಗೆ. ಇನ್ನೊಂದು ವಿಶೇಷದ ವಸ್ತು, ಕೃಷಿಗೆ ಉಪಯೋಗಿಸ್ತಿದ್ದಂತ ಏತ ಅಂತ ಹೇಳ್ತಾರೆ. ಏತದ್ದು ಮರೈ, ನಮ್ಮ ತುಳುವಲ್ಲಿ ಅದನ್ನು ಪಣೆ ಅಂತ ಹೇಳ್ತಾರೆ. ಏತದ್ದು ಮರೈ. ಇನ್ನು ಬಾವಿಯಿಂದ ನೀರು ಎಳಿಲಿಕ್ಕೆ ರಾಟೆ, ಕೊಂತು ಅಂತ ಹೇಳ್ತಾರೆ, ನೀರು ಎತ್ತಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಇನ್ನು ಇದು ಕೂಡ ಒಂದು ವಿಶೇಷ, ಅಂದ್ರೆ ಗೋಣಿ ಚೀಲ ಎಲ್ಲ ಬರೋದಕ್ಕಿಂತ ಮೊದಲು ಈ ಕದಿಕೆಯನ್ನು ಓಪನ್ ಮಾಡಿ ಅದರೊಳಗೆ ಅಡಿಕೆ ಭತ್ತ ಎಲ್ಲ ಸ್ಟಾಕ್ ಮಾಡಿ ಇಡ್ತಾ ಇದ್ರು. ಇದು ಬ್ರಿಟಿಷ್ನವರು ವೈನ್ ಸ್ಟಾಕ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಅದು ಬಾರಿ ಓಲ್ಡ್, ಬಾರಿ ರೇರ್ ಶೇಪ್ ಅದು. ಇನ್ನು ಮನೆಯಲ್ಲಿ ಬೆಲ್ಲ ಸ್ಟಾಕ್ ಮಾಡಿ ಇಡ್ಲಿಕ್ಕೆ. ಇನ್ನೊಂದು ವಿಶೇಷ ಏನಂದ್ರೆ ಬಾಟಲ್ಸ್. ಈ ಬಾಟಲ್ ಎಲ್ಲ ಡಿಫ್ರೆಂಟ್ ಶೇಪ್ ಮತ್ತು ಡಿಫ್ರೆಂಟ್ ಕಲರ್ಸ್ ಇದೆ. ಆ ಸೈಡ್ ಕೂಡ ಇದೆ, ನಿಮಗೆ ನೋಡ್ಬೋದು. ಇದು ಎಷ್ಟು ಹೆವಿ ಇದೆ ಅಂದ್ರೆ ಮಣ್ಣಿನ ನೆಲಕ್ಕೆ ಬಿದ್ದರೆ ಇದು ಹುಡಿಯಾಗ್ಲಿಕ್ಕಿಲ್ಲ ಅಂತ ಒಂದು ಹೆವಿಯಲ್ಲಿ. ಹಿಂದಿನ ಕಾಲದಲ್ಲಿ ಎಣ್ಣೆ ತರಲಿಕ್ಕೆ ಅಥವಾ ವೈನ್ ಯಾವುದ್ರಲ್ಲೂ ಯೂಸ್ ಮಾಡ್ತಾ ಇದ್ರು. ಇದನ್ನೆಲ್ಲದಕ್ಕೂ ಯೂಸ್ ಆಗ್ತಾ ಇತ್ತು ಆಗ ಬಾಟಲ್. ಈಗ ನಮಗೆ ಬಾಟಲ್ ಯೂಸ್ ಆ್ಯಂಡ್ ಥ್ರೋ ಆಗಿದೆ, ಆಗ ಯೂಸ್ ಮಾಡ್ತಾ ಇದ್ರು ಅದು. ಇದು ನಾನು ಸ್ವಂತ ತಯಾರಿಸಿದಂಥ ಮ್ಯಾಪ್, ಇದು ಇಂಡಿಯಾ ಮ್ಯಾಪ್. ಎಸ್, ಇದು ಹೇಗೆ ಅಂದರೆ ಇದರಲ್ಲಿ 1020 ಕಾಯಿನ್ಸ್ ಇದೆ. ಮ್ಯಾಪ್, ಪೇಂಟಿಂಗ್ ಎಲ್ಲ ನಾನೇ ಮಾಡಿದ್ದು. ಈ ಲೈನು ಸ್ಟ್ರೈಟ್, ಈ ಲೈನು ಸ್ಟ್ರೈಟ್, ಈ ಲೈನು ಸ್ಟ್ರೈಟ್. ಫಿನಿಶಿಂಗ್ ಮಾತ್ರ 10 ಪೈಸಾ 25 ಪೈಸಾ, ಬಾಕಿ ಎಲ್ಲ 50 ಪೈಸಾದಲ್ಲಿ. ಇದು ಈ ಒಂದು ಮ್ಯಾಪ್ ಅನ್ನಿಟ್ಟು ಬೇರೆ ಫಿಲ್ಮ್ ಅಲ್ಲಿ ಒಂದು ಸ್ಟೋರಿ ಮಾಡಿದ್ದಾರೆ ಇದರ ಬಗ್ಗೆ, ಏನೋ ಒಂದು ಎಕ್ಸ್ಪ್ಲೇನ್ ಮಾಡುವಾಗೆಲ್ಲ ಮಾಡಿದ್ದಾರೆ. ಅಂತೂ ಮ್ಯೂಸಿಯಂ ಅನ್ನು ತುಂಬಾ ಡಿಫ್ರೆಂಟ್ ಆಗಿ ಅವರು ಕ್ಯಾಪ್ಚರ್ ಮಾಡಿದ್ದಾರೆ, ತುಂಬಾ ಡಿಫ್ರೆಂಟ್ ಆಗಿ. ಅಂದ್ರೆ ನನಗೇನೆ ಆಶ್ಚರ್ಯ ಆಯ್ತು, ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡುವಾಗ ನನಗೇನೆ ಆಶ್ಚರ್ಯ ಆಯ್ತು ಯಾವ ರೀತಿ ಚಿತ್ರಣ ಮಾಡಿದ್ದಾರೆ. ಇದು ಇಷ್ಟು ದೊಡ್ಡದಾಗಿ ಭಾರಿ ಚೆಂದ ಆಗಿದೆ. ಹಾಗೆ ಇದನ್ನು ಅದರಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಎತ್ತಿನ ಗಾಡಿ ಇಂಥದ್ದೆಲ್ಲ ಇದ್ದವರು ಲಾಟೆನ್, ಕರೆಂಟ್ ಬರೋದಕ್ಕಿಂತ ಮೊದಲು ನಾವು ತುಂಬಾ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನಾವು ಬೆಳಕನ್ನು ಮಾಡ್ತಾ ಇದ್ವಿ. ಲ್ಯಾಂಪ್ ಆಗಿರ್ಲಿ, ಲಾಟೆನ್ ಆಗಿರ್ಲಿ, ಅಥವಾ ಬೆಂಕಿ ಹಾಕೋದು ಇಂಥದ್ದೆಲ್ಲ ಮಾಡ್ತಾ ಇದ್ರು. ಈಗ ನಮಗೆ ಅದು ಫೈರ್ ಕ್ಯಾಂಪ್ ಆಗಿದೆ, ಅಥವಾ ಈ ಲಾಟೆನ್ ಐಟಮ್ಸ್ ಎಲ್ಲ ಶೋ ವೆರೈಟೀಸ್ ಆಗಿದೆ. ಆಗ ಇದೇ ಅವರಿಗೆ ಬೆಳಕಾಗಿತ್ತು. ಇದರಲ್ಲಿ ಇದೆಲ್ಲ 1968 1970 ಆ ಟೈಮಲ್ಲಿ ಜರ್ಮನಿ ಮತ್ತೆ ಫಿಲಿಪೀನ್ಸ್ ಅಲ್ಲಿದ್ದೆಲ್ಲ ನನ್ನ ಹತ್ರ ಇದೆ. ಇದರಲ್ಲಿ ಅಪರೂಪ ಏನಂದ್ರೆ ಹಿತ್ತಾಲೆದ್ದು ಬರ್ತಾ ಇತ್ತು. ಇದು ಹಿತ್ತಾಲೆದ್ದು, ಇದು ಅಪರೂಪ. ಮತ್ತೆ ಕಬ್ಬಿನದ್ದು ಕೂಡ ಇತ್ತು. ಈಗ ಕಬ್ಬಿನದ್ದು ಫ್ಯಾನ್ಸಿ ಐಟಮ್ಸ್ ಎಲ್ಲ ಬರ್ತದೆ, ಆದ್ರೆ ಹಿತ್ತಾಲೆದ್ದು ತುಂಬಾ ಅಪರೂಪ. ಇನ್ನೂ ಒಂದು ವಿಶೇಷ ಏನಂದ್ರೆ 1920 ಲಂಡನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಂತ ಐಟಮ್ಸ್, 103 ವರ್ಷಕ್ಕಿಂತ ಮೊದಲು ಲಂಡನ್ ಅಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ರು. ಇದು ಅಮೆರಿಕನ್ ಪ್ಯಾಟರ್ನ್. ಇದೆರಡನ್ನು ಬೇಬಿ ಪೆಟ್ರೋಮ್ಯಾಕ್ಸ್ ಅಂತ ಹೇಳ್ತೇವೆ. ಇದೆರಡನ್ನು ಬೇಬಿ ಪ್ಯಾಟರ್ನ್, ಸ್ವಲ್ಪ ಸಣ್ಣ ಸೈಜ್, ಇದು ರೇರ್. ಈ ಸೈಜ್ ಅಲ್ಲಿ ನಮಗೆ ರೇರ್ ಸಿಗೋದು. ಇನ್ನು ಇದು ನಮ್ಮ ನಾರ್ಮಲ್ ಸೈಜ್. ಇದು ಮೇಡ್ ಇನ್ ಜರ್ಮನಿ, ಇದು ಹಿತ್ತಾಲೆದ್ದು, ಎಲ್ಲ ಡಿಫ್ರೆಂಟ್. ಇದು ಇನ್ನು ಗ್ಯಾಸ್ ಇದ್ದು ಈಗ ಸ್ಟಾಪ್ ಆಯ್ತದು. ಇದು ಒಂದು ಟೈಮಲ್ಲಿ ಒಂದು ಟ್ರೆಂಡ್ ಆಗಿತ್ತು, ಅದೆಲ್ಲ ಮನೆಯಲ್ಲಿ ಸೀಮಿತ ಆಗ್ತದೆ. ಇನ್ನು ಗೋಲಿ ಸೋಡಾ ಇಂಡಿಯಾದಲ್ಲಿ ಇಷ್ಟು ವೆರೈಟೀಸ್ ಅಲ್ಲಿ ಬರ್ತಾ ಇತ್ತು. ಈ ಗೋಲಿ ಸೋಡಾದಲ್ಲಿ ಓಪನರ್ ಅಂತ ಒಂದು ಮರದ್ದು ಬೇರೆನೆ ಇತ್ತು ಅದಕ್ಕೆ. ಇನ್ನು ಕುಡಿಯುವಾಗ ಒಂದು ಟ್ರಿಕ್ಸ್ ಏನಂದ್ರೆ, ಹೀಗೆ ಕುಡಿದ್ರೆ ಮಾತ್ರ ಇಲ್ಲಿ ಒಂದು ಬ್ಲಾಕ್ ಆಗ್ತದೆ ಗೋಲಿ, ಒಂದು ಜಾಮರ್ ಇದೆ ಇಲ್ಲಿ, ಆ ಜಾಮರ್ ಪಾಸ್ ಆಗಿ ನೀರು ಬರ್ತಾ ಇತ್ತು. ಒಂದು ವೇಳೆ ನಾವು ಉಲ್ಟಾ ಇಟ್ಟರೆ ಗೋಲಿ ಬಂದು ಜಾಮ್, ಸೋಡಾ ಬರ್ತಾ ಇರಲ್ವಾ. ಒಂದು ಆ ಟೈಮಲ್ಲಿ ಒಂದು ಸೈಂಟಿಫಿಕ್ ಆಗಿ ಇದು ಎಲ್ಲ ಇಂಡಿಯಾದ್ದು, ಇಷ್ಟು ಕಲರ್ಸ್ ಇಂಡಿಯಾದಲ್ಲಿ ಬರ್ತಾ ಇತ್ತು. ಇದಲ್ಲದೆ ಒಂದು ಸ್ಪೆಷಲ್ ಏನಂದ್ರೆ, ಜರ್ಮನಿ, ಜಪಾನ್, ಇಂಗ್ಲೆಂಡ್ ಇಂದ ಕೂಡ ಇಂಡಿಯಾಕ್ಕೆ ಬಾಟಲ್ ಬಂದಿದೆ. ಅದಕ್ಕೆ ಪ್ರೂಫ್ ಇಲ್ಲಿದೆ, ನೀವು ಇಲ್ಲಿ ನೋಡಬಹುದು. ಬೇರೆ ಬೇರೆ ಗಾತ್ರದ ಗೋಲಿ ಸೋಡಾ ಬಾಟಲ್ಗಳು ಕೂಡ ಇದೆ, ನೋಡ್ತಾ ಇದ್ದೇವೆ. ಅದರೊಟ್ಟಿಗೆ ಈ ಒಂದು ಬಾಟಲ್ ಕೂಡ ಬಹಳಷ್ಟು ಒಂದು ಗಮನ ಸೆಳೀತಾ ಇದೆ. ಶ್ರೀ ಮಾಪಿಲ್ಲೈ ವಿನಾಯಗಾರ್ ಅನ್ನುವಂಥ ಒಂದು
ಹೆಸರಲ್ಲಿ. ಇದರಲ್ಲಿ ಗಣೇಶನ ಒಂದು ಎಂಬೋಸ್ಡ್ ಆಗಿ ಗಣೇಶನ ಒಂದು ಕೆತ್ತನೆ ಕೂಡ ಇದೆ ಅನ್ನುವಂಥದ್ದು ಈ ಬಾಟ್ಲಲ್ಲಿ. ತಮಿಳುನಾಡಿಂದ ತಂದಿದ್ದಾರೆ ಅನ್ನುವಂಥದ್ದಕ್ಕೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ವೆರೈಟಿಯ ಬಾಟಲ್ಗಳು ಹಿಂದೆ ಇತ್ತು. ಬಹುಶಃ ನಾವು ಈಗ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಮತ್ತೆ ಈ ಗೋಲಿ ಸೋಡಾ ಕುಡಿತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಆದರೆ ಹಿಂದೆ ಇಷ್ಟೆಲ್ಲ ಒಂದು ಸೈಜಿನ ವೆರೈಟೀಸ್ ಇತ್ತು ಅನ್ನುವಂಥದ್ದು ನಿಜಕ್ಕೂ ಗೊತ್ತಿಲ್ಲದ ಸಂಗತಿ. ನಮ್ಮ ಹಾಗೆ ಇಲ್ಲಿಗೆ ಬಂದಂಥ ಎಷ್ಟೋ ಮಂದಿ ಈ ರೀತಿಯ ಒಂದು ನಾಲೆಜನ್ನು ತಿಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಶಿವರ ಸಂಗ್ರಹಾಲಯದಲ್ಲಿ ಇನ್ನೂ ಕೂಡ ಇದೆ, ಇನ್ನೂ ಕೂಡ ಬೇಕಾದಷ್ಟು. ಇನ್ನೇನಂದ್ರೆ ಈಗ ಅದು ಹೋಗಿ ಹೋಗಿ ಗೋಲಿ ಸೋಡಾ ಪ್ಲಾಸ್ಟಿಕ್ ಬಾಟ್ಲಿಗೆ ಬಂದು ತಲುಪಿ ಆಯ್ತು. ಇನ್ನೊಂದು ಕರ್ನಾಟಕ ಮ್ಯಾಪ್ 1020 ಕಾಯಿನ್ಸ್ ಅಲ್ಲಿ ನಾನು ಕರ್ನಾಟಕ ಮ್ಯಾಪ್ ಅನ್ನು ಮಾಡಿದ್ದೇನೆ. 1020 ಕಾಯಿನ್ಸ್, ಹೌದು, ಸೇಮ್ ಪ್ಯಾಟರ್ನ್ ಅಲ್ಲಿ ಮಾಡಿದ್ದೇನೆ. ಇನ್ನೊಂದು ವಸ್ತು ಯುದ್ಧದ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದಂತ ಇನ್ನೊಂದು ರೀತಿಯ ಆಯುಧಗಳು, ಹೌದು, ಇದು ಒಂದು ಡಿಫ್ರೆಂಟ್ ಆಯುಧಗಳು. ಇನ್ನು ಆ ಬಾಟಲ್ಸ್ ಇತ್ತು, ದೀಪ, ಇಂಥದ್ದೆಲ್ಲ ಮಣ್ಣಿನ ಮಡಿಕೆ. ಬ್ರಿಟಿಷ್ನವರು ನಮ್ಮ ವಯಸ್ಸಲ್ಲಿ ನಾವು ನೋಡಿದ್ದು ಹೇಗೆ ಅಂದ್ರೆ, ಈ ಹಂಚಿನ ಮನೆಯಲ್ಲಿ ಒಂದು ಬ್ರೈಟ್ನೆಸ್ಗೋಸ್ಕರ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಪ್ಲೇನ್ ಅಲ್ಲ, ಮರದ ಪ್ಲೇನ್ ಗ್ಲಾಸ್ ಇಡ್ತಿದ್ವಿ. ಇನ್ನು ಮಣ್ಣಿನ ಹಂಚಿಗೆ ಮಧ್ಯದಲ್ಲಿ ಒಂದು ಗ್ಲಾಸ್ ಬಂದು ಒಂದು ಅದಿಡ್ತಾ ಇದ್ವಿ ಬ್ರೈಟ್ನೆಸ್ಗೆ ಅಂತ. ಬ್ರಿಟಿಷ್ನವರಲ್ಲಿ ಗ್ಲಾಸ್ ಇದ್ದೇ ಬಂದಿದೆ ಹಂಚಿ, ಓಗ್ಲಿ ಗ್ರೂಪ್ಸ್ ಅಂತ ಬ್ರಿಟಿಷ್ ಇದು. ತುಂಬಾ ವೆಯ್ಟ್ ಕೂಡ, ಹೆವಿ ಕೂಡ ಇದೆ ಅದು. ಅದೇ ಆಕಾರ, ಅದೇ ಸೈಜ್ ಅಲ್ಲಿ, ಅದೇ ಮೋಲ್ಡ್, ಸೇಮ್. ಅದಕ್ಕೇನೆ ನಮ್ಗೆ ಈಗಲೂ ನಮ್ಗೆ ಫಿಕ್ಸ್ ಮಾಡ್ಬೋದು, ಎಲ್ಲಾದ್ರೂ ಹಂಚಿದ್ದು ಮಾಡಿದ್ರೆ ಅದಕ್ಕೆ ಈಗಲೂ ಫಿಕ್ಸ್ ಮಾಡ್ಬೋದು. ಮತ್ತೊಂದು ಶಿಪ್ಪಿದ್ದು ಲ್ಯಾಂಪ್ಸ್, ಹಡಗಲ್ಲಿ ಯೂಸ್ ಮಾಡ್ತಾ ಇದ್ರು. ಅದು ಸೀಮೆಎಣ್ಣೆ ಹಾಕಿ ಯೂಸ್ ಮಾಡ್ತಾ ಇದ್ರು ಅಂಥದ್ದು. ಅದು ಕೆಲವು ವಸ್ತುಗಳು ಕೃಷಿಗೆ ಏನೆಲ್ಲ ಯೂಸ್ ಮಾಡ್ತಾ ಇದ್ರು ಅಥವಾ ಮನೆಯಲ್ಲಿ ಏನು ಯೂಸ್ ಮಾಡ್ತಾ ಇದ್ರು. ನನಗೆ ಈ ಸಂಗ್ರಹ ಮಾಡೋದಕ್ಕಿಂತ ಮೊದಲು, ಈ ಆಂಟಿಕ್ ಸಂಗ್ರಹ ಮಾಡೋದಕ್ಕಿಂತ ಮೊದಲು ನನಗೊಂದು ಸಣ್ಣ ಭಯ ಇತ್ತು, ಇದೆಲ್ಲ ಹೇಗೆ ಮಾಡೋದು, ಯಾವ ರೀತಿ ಇಡುವುದು, ಇದಕ್ಕೆ ಜಾಗ ಎಷ್ಟು ಬೇಕಂತ. ಆಗ ನಾನು ಸಣ್ಣ ಮಿನಿಚರ್ ಆಗಿ ಈ ಕೃಷಿಗೆ ಯೂಸ್ ಮಾಡುವ ಐಟಮ್ಸ್ ಅನ್ನು ನಾನು ಮಾಡಿಸಿದ್ದೆ, ಇದೇ ಸಾಕಂತೇಳಿ. ಮತ್ತೆ ನಾನು ಆ ಕಾಯಿನ್ ನೋಟ್ನ ಹಿಂದೆ ಓಡ್ತಾ ಇರುವಾಗ ನನಗೆ ಇದು ಕೂಡ ಸಿಕ್ಕಿತ್ತು, ಅದನ್ನು ಆ ರೀತಿ ಸೆಟ್ ಮಾಡಿದ್ದೇನೆ. ಹಾಗಾಗಿ ಫಸ್ಟಿಗೆ ನಾನು ಇದನ್ನು ಮಾಡಿಸಿದ್ದು ಮನೆಯಲ್ಲಿ ಅಥವಾ ಕೃಷಿಗೆ ಏನೆಲ್ಲ ಯೂಸ್ ಮಾಡ್ತಾರೆ ಅದು. ಇನ್ನು ಲಿಕ್ವಿಡ್ಸ್ ಅಲ್ಲಿ ನಾನು ಸ್ವಲ್ಪ ಐಟಮ್ಸ್ ಇಲ್ಲಿ ಕಲೆಕ್ಟ್ ಮಾಡಿದ್ದೇನೆ. ಡಾಮರ್, ಇದು ನಮ್ಮ ಡಾಮರ್ ತಾರ್ ಬರ್ತದಲ್ಲ, ಅದು ಪೆಟ್ರೋಲ್, ಅದು ಡ್ರೈ ಆಗ್ತದೆ ಪೆಟ್ರೋಲ್ ಎಷ್ಟು ಹಾಕಿದ್ರು. ಡೀಸೆಲ್, ಇದು 3 ಕಲರ್ ಕೆರೋಸಿನ್, ಪಾದರಸ, ಇದು ಜೇನುತುಪ್ಪ 2. ಅಂದರೆ ಜೇನುತುಪ್ಪದಲ್ಲಿ ಕೂಡ ಕಲರ್ಸ್ ಬರ್ತದೆ, ರೆಡ್, ಡಾರ್ಕ್ ಬ್ಲ್ಯಾಕ್ ಅಂತ. ಅದು 2 ಇಟ್ಟಿದ್ದೆ. ಸಮುದ್ರದ ನೀರು, ಸಾದಾ ನೀರು. ಎಲ್ಲರೂ ಇಲ್ಲಿ ಬಂದಾಗ ಎಲ್ಲರೂ ಎಣಿಸೋದು, ಈ ಬಾಟಲ್ಸ್ ನೋಡುವಾಗ ಡಾಂಬರ್ ವೆಯ್ಟ್ ಅಂತ, ತಾರ್ ವೆಯ್ಟ್, ಜಸ್ಟ್ ಒಮ್ಮೆ ಇದ್ರ ವೆಯ್ಟ್ ಚೆಕ್ ಮಾಡಿ. ನಿಜವಾಗಿ ಡಾಂಬರ್ ಲೈಟ್ ವೆಯ್ಟ್. ಲಿಕ್ವಿಡ್ ಅಲ್ಲಿ ಹೆವಿಯೆಸ್ಟ್ ಲಿಕ್ವಿಡ್ ಅಂದ್ರೆ ಪಾದರಸ, ಹೆಚ್ಚು ತೂಕ ಇದೆ. ಲಿಕ್ವಿಡ್ ಅಲ್ಲಿ ಹೆವಿಯೆಸ್ಟ್ ಲಿಕ್ವಿಡ್. ಇದು 100 ಗ್ರಾಮ್ಸ್ ಬಾಟಲ್ ಅಲ್ಲಿ 700 ml ಇದು ಗ್ರಾಮ್ಸ್ ಬರುತ್ತೆ 100 ml ಬಾಟಲ್ ಅಲ್ಲಿ. ತುಂಬಾ ಹೆವಿ ಇರ್ತದೆ ಆಲ್ಮೋಸ್ಟ್. ಅಂದ್ರೆ ಇದರ ವೆಯ್ಟ್ ಯಾರಿಗೂ ಅಷ್ಟೊಂದು ತಲೆಯಲ್ಲಿ ಇರುವುದಿಲ್ಲ, ವೆಯ್ಟ್ ಎಷ್ಟು ಅಂತ. ಮಕ್ಕಳಿಗೆ ಹಾಲು ಫೀಡ್ ಮಾಡಲಿಕ್ಕೆ, ಹಾಲು ಕುಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ದಂಥ ಫೀಡಿಂಗ್ ಬಾಟಲ್ ಇದಾವೆ. ಎಷ್ಟು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಅಂದರೆ, ಈಗ ನಾವೇನು ಮಾಡ್ತೇವೆ, ಪ್ಲಾಸ್ಟಿಕ್ ಬಾಟಲ್ಸಿಗೆ ರಾತ್ರಿ ತುಂಬಿಸಿಟ್ರೆ ಬೆಳಿಗ್ಗೆ ತನಕ ಅದನ್ನೇ ಕುಡಿತಾ ಇರ್ತಾರೆ ಮಕ್ಕಳು. ಇದು ಹಾಗೆ ಅಲ್ಲ, ತುಂಬಿಸಿಡ್ಲಿಕ್ಕೆ ಆಗ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ಏನಾದರೂ ಪಾಯ್ಸನಸ್ ಹೋದ್ರೆ ಮಕ್ಕಳನ್ನ ಹೆಲ್ತ್ ಪ್ರಾಬ್ಲಮ್. ಫ್ರೆಶ್ ಆಗಿ ಹಾಲು ಕೊಡ್ತಾರೆ, ಇಲ್ಲಿಂದ ನಿಪ್ಪಲಿಟ್ಟು ಮಕ್ಕಳು ಕುಡಿತಾ ಇರ್ತಾರೆ. ಇದು ಎಷ್ಟು, ಈ ಶೇಪ್ ಎಷ್ಟು ಸೈಂಟಿಫಿಕ್ ಆಗಿ ಉಂಟು ಅಂತ ಹೇಳಿದ್ರೆ, ಈಗ ನಾವು ಬಾಟ್ಲಲ್ಲಿ ಕುಡಿಯುವಾಗ ಅಲ್ಲಿ ಯಾರು ಎಲ್ಲಿ ಹೊರಗಡೆ ಹೋಗೋದಿಲ್ಲ, ಮಕ್ಕಳು ಡೈರೆಕ್ಟ್ ತಗೊಳ್ತಾರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಇದು ಹಾಗೆ ಅಲ್ಲ, ಇದು ಹೀಗೆ ಕೊಡುವಾಗ ಇಲ್ಲಿಂದ ಹೇರ್ ಹೊರಗಡೆ ಹೋಗ್ತದೆ. ಹಾಗಾಗಿ ಸೈಂಟಿಫಿಕ್ ಆಗಿ ಇದನ್ನು ಮಾಡಿದ್ದಾರೆ, ಭಾರಿ ಒಂದು ಶೇಪ್ ಅಲ್ಲಿ ಮಾಡಿದ್ದಾರೆ. ಇನ್ನು 25 ಲೀಟರ್ ನೀರಿನ ಫಿಲ್ಟರ್, ಅದು ಗ್ಲಾಸ್, ಅದು ಈಗ ನಮ್ದು ಪ್ಲಾಸ್ಟಿಕ್ ಇದು ಬರ್ತಾ ಉಂಟು, ಇದು ಗ್ಲಾಸ್ ಅಲ್ಲಿ ಕೂಡ ಬರ್ತಾ ಇತ್ತು ಅವಾಗ. ಇದರಲ್ಲಿ ಕೂಡ 17 ವೆರೈಟಿ ಡಿಫ್ರೆಂಟ್ ಅಡಿಕೆ ಕತ್ತರಿ ಇದೆ, ನಟ್ ಕಟ್ಟರ್ಸ್, ಮತ್ತು ಕೆಲವು ಗಂಟೆಗಳು ಓಲ್ಡ್, ಕೀ ಕೊಡುವಂಥದ್ದು, ಬ್ಯಾಟ್ರಿ ಅಲ್ಲ, ಕೀ ಕೊಡುವಂಥದ್ದು. ಹೌದು, ಇದು ಹಂಡೆ. ಇನ್ನು ಹಂಚಿನಲ್ಲಿ ತುಂಬ ವೆರೈಟೀಸ್. ನಾವು ಹೇಗೆಂದರೆ, ನಾವೆಲ್ಲರೂ ಕೇಳಿದ್ದೇವೆ, ಮಂಗಳೂರಿನ ಫಸ್ಟ್ ಹಂಚು ಬಾಸಲ್ ಮಿಷನ್ ಅಂತ.
ಹೌದು. ಇದು ಬಾಸಲ್ ಮಿಷನ್ ಅವರ ಫಸ್ಟ್ ಹಂಚಿದು, ಬಾಸಲ್ ಮಿಷನ್ ಅವ್ರದ್ದು. 1865 ಫ್ಯಾಕ್ಟ್ರಿ ಓಪನ್ ಆದ 1865 ಅವಾಗದ್ದು ಫಸ್ಟ್ ಟೈಲ್. ನಮ್ದು ಇದು ಡಬಲ್ ಬರ್ತದೆ, ಇದು ಸಿಂಗಲೇ, ಓಲ್ಡ್ ಸಿಂಗಲ್, ಈಗ ಡಬಲ್ ಬರ್ತದೆ ಹಂಚು. ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಬುಕರ್ಕ್ ಅದು ಇದು ಮಾರ್ಗನ್ಸ್ ಎಲ್ಲೋ ಕಂಪನಿದು ಒಂದೊಂದು ಟೈಲ್ ಅನ್ನು ಇಟ್ಟಿದ್ದೇನೆ ನಾನಿಲ್ಲಿ. ಇನ್ನು ನಾನು ಆಗ ತೋರಿಸಿದಾಗೆ ಇದು ಮಧ್ಯಕ್ಕೆ ಒಂದು ಗ್ಲಾಸ್ ಇರ್ತಾ ಇದ್ರು ಬೆಳಕಿಗಂತ, ಇದು ಬೇರೆನೆ. ಇದು ಕೈ ಹಂಚು ಅಂತ ಹೇಳ್ತೇವೆ, ಇದು ಕೂಡ ತುಂಬಾ ರೇರ್ ಇದು. ಇನ್ನು ಓಲ್ಡ್ ಇದು ದೀಪಗಳು, ಸ್ಟವ್ ಐಟಮ್ಸ್, ಇದು ಇನ್ನು ಮಣ್ಣಿನ ಮಡಿಕೆ, ಹೌದು ಹಿತ್ತಾಳೆ ಎಲ್ಲವೂ ಇದೆ ಅದರಲ್ಲಿ. ಮಣ್ಣಿನ ಮಡಿಕೆಗಳು, ಇನ್ನು ಎತ್ತಿನ ಗಾಡಿಗೆ ಯೂಸ್ ಮಾಡುವಂಥ ಕೈ ಹಗ್ಗ ಕಟ್ಟಿ ಹಿಡಿಲಿಕ್ಕೆ, ಬಾವಿಯಿಂದ ನೀರಲ್ಲಿ ಇಳಿಲಿಕ್ಕೆ ಯೂಸ್ ಮಾಡುವಂಥ ಕಬ್ಬಿನ ರಾಟೆ, ಕಬ್ಬಿನದ್ದು. ಓಲ್ಡ್ ಕ್ಯಾಸೆಟ್ಸ್, ಮತ್ತು ಇದು ಭರಣಿಗಳಂತ ಹೇಳ್ತೇವೆ ಇದನ್ನು ನಾವು. ಭರಣಿ ಅಂದರೆ ಇದರಲ್ಲಿ ನೀವು ಸಕ್ಕರೆ, ಉಪ್ಪು, ಉಪ್ಪಿನಕಾಯಿ ಏನು ಹಾಕಿಡ್ಬೋದು, ಪ್ರಿಸರ್ವ್ ಮಾಡ್ಲಿಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ರು. ಇನ್ನು ಇದರಲ್ಲಿ ಅಪರೂಪ ಅಂದರೆ ಇದೊಂದು ಐಟಮ್ಸ್ ಇದು. ಇದೇಗೆ ಅಂದರೆ ಇದರ ಬಾಯಿ ಸಣ್ಣದು, ಇದರಲ್ಲಿ ಲಿಕ್ವಿಡ್ ಮಾತ್ರ, ಜೇನು ತುಪ್ಪ ಅಂಥದ್ದು ಮಾತ್ರ ಹಾಕಿಡ್ಲಿಕ್ಕೆ ಆಗ್ತದೆ ಹೊರತು ಓಪನ್ ಮಾಡ್ಲಿಕ್ಕೆ ಇಲ್ಲ ಆಗಲ್ಲ. ಇದರಲ್ಲಿ ಬೇರೆ ಉಪ್ಪು ಉಪ್ಪಿನಕಾಯಿ ಏನು ಹಾಕ್ಲಿಕ್ಕೆ ಆಗಲ್ಲ. ಇದು ಸ್ವಲ್ಪ ರೇರ್, ಸಣ್ಣ ಬಾಯಿದು. ಇನ್ನು ಗೋಲಿ ಸೋಡಾ ಮಾಡುವಂಥ ಮೆಷಿನ್ ಇದೆ, ಇದರಲ್ಲಿ 3 ಸೋಡಾ, ಅದರಲ್ಲಿ 2 ಸೋಡಾ, ಎಲ್ಲ ಡಿಫ್ರೆಂಟ್ ಅದು. ಇನ್ನು ಅದರ ಗ್ಯಾಸ್ ಕೂಡ ಕೆಳಗಡೆ ಇಟ್ಟಿದ್ದೇನೆ. ಇನ್ನೂ ಒಂದು ವಿಶೇಷ ಏನಂದರೆ, ಇನ್ನು ನಮ್ಮದು ರೋಡ್ ಎಲ್ಲ ಕಾಂಕ್ರೀಟ್ ಆಗ್ತದೆ, ಆದ ಕಾರಣ ಈ ಡಾಂಬರ್, ರೋಡಿಗೆ ಹಾಕುವ ಡಾಂಬರ್ ನೋಡಲಿಕ್ಕೆ ಸಿಗೋದು ತುಂಬ ಅಪರೂಪ. ಇದರಲ್ಲಿ ನೀವು ನೋಡ್ಬೋದು, ಮೊದಲಿಗೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ರು, ಆ ನಂತರ ಅದರ ಮೇಲೆಗೆ ಜಲ್ಲಿದ್ದು ಡಸ್ಟ್ ಎಲ್ಲ ಹಾಕಿ ಕ್ಲಿಯರ್ ಮಾಡ್ತಾ ಇದ್ರು ರೋಡನ್ನು. ಈಗ ರಬ್ಬರ್ ಡಾಮರ್ ಅಂತ ರೀಸೆಂಟ್ ಆಗಿ ಬಂತು, ಮಳೆಗಾಲದಲ್ಲಿ ಕೂಡ ಆಗ್ತಾ ಹೋಗ್ತಾ ಇದ್ರು, ಘಾಟ್ ಸೆಕ್ಷನ್ ಅಲ್ಲೆಲ್ಲ ಹಾಕಿದ್ದಾರೆ. ಇದು 2 ವೆರೈಟಿ. ಇನ್ನು ಇದು ನೋಡ್ಲಿಕ್ಕಿಲ್ಲ, ಯಾಕಂದ್ರೆ ಎಲ್ಲ ಕಾಂಕ್ರೀಟ್ ರೋಡೇ ಆಗ್ತಾ ಇದೆ. ಹೌದು, ನಮ್ದಂತೂ ಹೈವೇ ಕಾಮಗಾರಿಯಲ್ಲಿ ಎಲ್ಲವೂ ಕಾಂಕ್ರೀಟ್ ಇದು. KNRನವರು ಹೈವೇ ಕನ್ಸ್ಟ್ರಕ್ಷನ್ ಅನ್ನು KNRನವರು ಮಾಡ್ತಾ ಇದ್ದಾರೆ. ಇಲ್ಲಿ ಪಿಲ್ಲರ್ ಕೆಲಸ ಆಗ್ತಾ ಇದೆ, ಕಲ್ಲಡ್ಕದಲ್ಲಿ ಮಾತ್ರ ಪಿಲ್ಲರ್ ಕೆಲಸ ಆಗ್ತಾ ಇರೋದು. ಯಾವುದೆಲ್ಲ ರೀತಿಯ ಕಬ್ಬಿನ ಅದಕ್ಕೆ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ಒಂದೊಂದು ಪೀಸನ್ನು ನಾನು ತಂದಿಟ್ಟಿದ್ದೇನೆ ಇಲ್ಲಿ. ಇನ್ನು ಅವ್ರದ್ದು ಸೇಫ್ಟಿಗೆ ಯೂಸ್ ಮಾಡುವಂಥದ್ದು, ಅಥವಾ ಮಣ್ಣು ಹಾಕೋದಕ್ಕಿಂತ ಮೊದಲು ಅಡಿಗೆ ಒಂದು ಕ್ಲೋತ್ ಹಾಕ್ತಾ ಇದ್ರು. ಇನ್ನು ಮೋರಿ ಚರಂಡಿ ಎಲ್ಲ ಮಾಡುವಾಗ ಅದಕ್ಕೊಂದು ಪ್ಯಾಕೇಜ್ ಕೊಡ್ತಾ ಇದ್ರು ಅವರು. ಮತ್ತೆ ಮಿಲ್ಕರಲ್ಲಿ ಇದು ಮಾಡ್ತಾ ಇದ್ದಾರೆ, ಆ ಪೀಸ್ ಇಡ್ತಾ ಇದ್ದಾರೆ ಇದಕ್ಕೆ ತಡೆಗೋಡೆಗೆ, ಅದಕ್ಕೆ ಹಾಕುವಂಥ ಲಾಕ್ ಎಲ್ಲವೂ ಒಂದೊಂದು ಪೀಸನ್ನು ಇಲ್ಲಿ ತಂದಿಟ್ಟಿದ್ದೇನೆ. ಅಂದರೆ ಹೈವೇ, ಹೌದು ಹೈವೇ ಆಗಿ ಹೋದ ಮೇಲೆ ಮತ್ತೆ ಇದು ಯಾರಿಗೂ ನೆನಪಿರೋದಿಲ್ಲ ಅಲ್ಲಿ ಯಾವುದು ಯೂಸ್ ಮಾಡಿದ್ರು, ಏನು ಯೂಸ್ ಮಾಡಿದ್ರು ಅಂತ. ಅದಕ್ಕೆ ಎಲ್ಲವನ್ನು ಇಟ್ಟಿದ್ದೇನೆ. ಓಲ್ಡ್ ಮಿಕ್ಸಿ, ಅದು 25 kg ಇದೆ, ಅದು ಟೋಟಲಿ ಸೆಟ್ 25 kg ಇದೆ, ಅದು 25 kg ಇದೆ. ಹೌದು, ಚರಕದ ಮಿಷನ್ ಇದೆ ಮೇಲೆ. ಹೌದು, ಈ ಗಾಂಧಿ ಚರಕ ಅಂತ ಹೇಳೋದು ತುಂಬಾ ಫೇಮಸ್, ಅದು ಕೈಯಿಂದ ತಿರುಗಿಸಿ ಮಾಡುವಂತ. ಆನಂತರ ಏನಾಯ್ತು ಅಂದ್ರೆ ಸೊಸೈಟಿಯಲ್ಲಿ ಒಂದು ಉದ್ಯಮ ಆದಾಗೆ ಮೆಷಿನ್ ಚರಕ ಅಂತ ಹೇಳಿ ಕೊಡ್ತಾ ಇದ್ರು, ಅದನ್ನು ಯೂಸ್ ಮಾಡಿ ನಾವು ಖಾದಿ ಇದೆಲ್ಲ ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ರು, ಒಂದು ಉದ್ಯೋಗ ಅದು. ಇನ್ನು ಸ್ಕೇಲ್ ಅಲ್ಲಿ ಎಷ್ಟು ವೆರೈಟೀಸ್ ಎಲ್ಲ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಸ್ಕೇಲ್ಸ್ ಇಟ್ಟಿದ್ದೇನೆ. ಇದರಲ್ಲಿ ರೇರ್ ಏನಂದ್ರೆ, ಒಂದು ಇದು ಕಟ್ಟಿಗೆಗೆ ಯೂಸ್ ಮಾಡ್ತಾ ಇದ್ರು, ಕಟ್ಟಿಗೆ ವೇಟ್ ಮಾಡಲಿಕ್ಕೆ. ಮತ್ತೆ ಫಸ್ಟ್ ಪ್ಯಾಟರ್ನ್ ಆಗೇ ಇತ್ತು ಸ್ಕೇಲ್ ಇದು, ಒಂದು ಟೈಪ್, ಅದು ಸೊಸೈಟಿಯಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರು. ಅದು ನ್ಯೂಯಾರ್ಕ್ ಅಮೆರಿಕ ಪ್ಯಾಟರ್ನ್, ಅದು 1 ಕ್ವಿಂಟಲ್ ಕೆಪಾಸಿಟಿ. ಇನ್ನು ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಫ್ಯಾಷನ್ ಇದು ಫೌಂಡೇಶನ್ಸ್ ಎಲ್ಲ ನೆಲದಲ್ಲಿಟ್ಟು ಸ್ಕೇಲ್ ಮಾಡುವಂಥದ್ದು. ಇನ್ನು ನೀರಿದ್ದು ಫಿಲ್ಟರ್ ಹಿತ್ತಲೆದ್ದು, ಹೌದು ಅದು ಬರ್ತಾ ಇತ್ತು. ಸೆಲೂನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದ ಚೇರ್ಸ್. ಇನ್ನು ಇದು ಲೆಕ್ಕಪತ್ರ ಎಲ್ಲ ಬರೆದಿಡ್ಲಿಕ್ಕೆ ಅಂತ ಯೂಸ್ ಮಾಡ್ತಾ ಇದ್ರು. ಈ ಏತ ನೀರಾವರಿದು ಬಕೆಟ್ ಅಲ್ಲಿ ನಾನು ನಿಮ್ಗೆ ಒಳಗಡೆ ತೋರಿಸಿದಾಗ ನೀರು ಎಳಿಲಿಕ್ಕೆ ಯೂಸ್ ಮಾಡ್ತಾ ಇದ್ರ ಬಕೆಟ್. ಆ ಬಕೆಟ್ ಅಲ್ಲಿ ನೀರು ಎಲ್ದ್ರೆ ಈಗ ನಮಗೆ ಸಿಮೆಂಟ್ ಇದ್ದು ಕಣಿ ಮಾಡಿ ಕೊಡ್ಬೋದು, ಅಥವಾ ಪೈಪ್ ಲೈನ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಮೊದಲು ಅಂತ ವ್ಯವಸ್ಥೆ ಇಲ್ಲ, ಅದಕ್ಕೋಸ್ಕರ ಮರದಿಂದನೇ ದಂಬೆ ಅಂತ ಮಾಡ್ತಾ ಇದ್ರು. ಇದರಲ್ಲಿ ಆ ನೀರು ಹೋಗ್ಲಿಕ್ಕೆ 2-3 ಜಾಯಿಂಟ್ ಇಟ್ಟಾಗ ಅದು ನಮ್ಮ ಗದ್ದೆ ಹತ್ರ ಹೋಗಿ ತಲುಪ್ತಾ ಇತ್ತು. ಇನ್ನು ತಾಳೆ ಮರದ ಬೇರಿನಿಂದ ಉಪ್ಪಿನ ಭರಣಿ ಅಂತ ಮಾಡ್ತಾ ಇದ್ರು, ಅಂಗಡಿಯ ಹೊರಗಡೆ ಹಿಂದಿನ ಕಾಲ ಉಪ್ಪೆಲ್ಲ ಹಾಕಿಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ರು ಇದನ್ನು. ಉಯ್ಯಾಲೆಗಳು, ಇನ್ನು ಓಲ್ಡ್ ಇದು ಸೆಲ್ಫ್ಸ್ ಎಲ್ಲ ಆಗ ಬರುವಂಥದ್ದು ಅಂಥದ್ದು. ಇದು ತೊಟ್ಟಿಲ್ ಅಂದ್ರೆ ಮರದ್ದು ತೊಟ್ಟಿಲ್ ಇದು. ಇದರಲ್ಲಿ ತಾಮ್ರದ್ದು ಇದೆ ನನ್ನ ಹತ್ರ, ಹಿತ್ತಾಲೆದ್ದು ಇದೆ. ಇನ್ನು ಫ್ಯಾನ್ ಓಲ್ಡ್ ನೀವು ನೋಡಿರ್ಬೋದು, ತಾಲೂಕು ಆಫೀಸ್ ಇಂಥ ಕಡೆ ಎಲ್ಲ ಇರ್ತದೆ, ಅದು 28 kg ವೆಯ್ಟ್ ಉಂಟದು. ಈ ಒಂದು ಫ್ಯಾನ್ 28 kg ವೆಯ್ಟ್. ಹೌದು. ಇದನ್ನು ಕುರುಂಟ್ ಅಂತ ಹೇಳ್ತಾರೆ. ಕುರುಂಟ್ ಅಂದ್ರೆ ಗದ್ದೆಯಲ್ಲಿ ಎಲ್ಲ ಕೆಲಸ ಆಗಿ ಲೆವೆಲ್ ಆದ ಮೇಲೆ ಎಲ್ಲಿಯಾದ್ರೂ ನೀರು ನಿಂತ್ರೆ ಅಲ್ಲಿ ಭತ್ತ ಹಾಳಾಗ್ತದೆ ಅಂತೇಳಿ ಅವರು ನಡ್ಕೊಂಡೋಗಿ ಏನಾದ್ರು ಕಣಿ ಏನಾದ್ರು ತೆಗಿಲಿಕ್ಕೆ ಹೋದ್ರೆ ಅಲ್ಲಿ ನಡ್ಕೊಂಡು ಹೋದ ಜಾಗದಲ್ಲಿ ಭತ್ತ ಎಲ್ಲ ಹಾಳಾಗ್ತದೆ. ಅದಕ್ಕೋಸ್ಕರ ಒಂದು ಕಣಿ ಮಾಡ್ಬೇಕು ಅವ್ರಿಗೆ ನೀರು ಹೋಗ್ಲಿಕ್ಕೋಸ್ಕರ.
ಆ ಕಣಿಗೆ ಇವ್ರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ಹಗ್ಗ ಹಾಕಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಎಳಿತಾರೆ ಆ ನೀರಿದ್ದ ಜಾಗದಲ್ಲಿ. ಅದು ಬಂದ ಜಾಗದಲ್ಲಿ ಒಂದು ಕಣಿಯಾಗಿ ನೀರು ಹೋಗ್ತಾ ಇರ್ತದೆ, ಅದಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಮಣ ಅಂತ ಹೇಳ್ತೇವೆ, ಈ ಕಲ್ಲನ್ನು ಮಣ ಅಂತ ಹೇಳ್ತೇವೆ. ಇದು ಒಂದು ಕಲ್ಲು 13 kg ಬರ್ತದೆ. 3 ಕಲ್ಲು ಇಟ್ಟರೆ 39 kg ಒಂದು ಗೋಣಿ ಅಡಿಕೆ. ಆಗ ಕೆಜಿ ಲೆಕ್ಕಕ್ಕಿಂತ ಮೊದಲು ಮಣ ಲೆಕ್ಕ ಅಂತ ಒಂದಿತ್ತು. ಸೇರು ಪಾವು ಬೇರೆನೇ ಇತ್ತು, ತೊಲ ಲೆಕ್ಕ ಇತ್ತು, ಅದಲ್ಲದೆ ಮಣ ಲೆಕ್ಕನೂ ಒಂದು. ಇದು ದನಗಳಿಗೆ ನೀರಿಡ್ತಾ ಇದ್ದದ್ದು ಮರ ಕಲ್ಲಿದ್ದು. ಇದು ಬೀಸು ಕಲ್ಲು ಅಂತ ಹೇಳ್ತೇವೆ. ಇದನ್ನೆಲ್ಲ ನಾವು ಬೀಸು ಕಲ್ಲು, ರಾಗಿ ಬೀಸಲಿಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದದ್ದು. ಇದು ಕೂಡ ತೆಂಗಿನ ಇದು ದನಗಳಿಗೆ ನೀರು ಇಡ್ತದೆ ಮರ. ಇದು ಇಬ್ರು ಕೂತ್ಕೊಂಡು ರುಬ್ಲಿಕ್ಕೆ ದೊಡ್ಡ ಸೈಜ್ ಇದು. ಇದು ಆಮೇಲೆ ಸಣ್ಣ ಸೈಜಲ್ಲೆಲ್ಲ ಗ್ರೈಂಡಿಂಗ್ ಮಾಡ್ಲಿಕ್ಕೆಲ್ಲ ತುಂಬಾ ಡಿಫ್ರೆಂಟ್. ಇನ್ನು ಮದ್ದು ಗುದ್ದಲಿಕ್ಕೆಲ್ಲ ಯೂಸ್ ಮಾಡ್ಲಿಕ್ತಾ ಇದ್ರು. ಇದು ಸಣ್ಣ ಸಣ್ಣದೆಲ್ಲ ಗುದ್ದಲಿಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು ಅಂತ ಕಲ್ಲುಗಳು. ಮಣ್ಣಿನ ಇದು ಕೆಲವು ಮಡಿಕೆಗಳು ಇಲ್ಲಿ ದೊಡ್ಡ ದೊಡ್ಡದೆಲ್ಲ ಹಂಡೆಗಳು ಅಂಥದ್ದು ಕಲ್ಲು ಕೂಡ. ಹೌದು, ಅದರಲ್ಲಿ ತುಂಬ ಡಿಫ್ರೆಂಟ್. ನಾನೆಲ್ಲ ಶಾರ್ಟ್ ಮಾಡಿದ್ದೇನೆ, ವೈಟ್ ಕಲರ್, ಬ್ಲೂ, ಬ್ರೌನ್, ಗ್ರೀನ್ ಈ ರೀತಿ ಎಲ್ಲ ಶಾರ್ಟ್ ಮಾಡಿ ಇಟ್ಟಿದ್ದೇನೆ ಇದನ್ನು. ಇನ್ನು ಇದರಲ್ಲಿ ವಿಶೇಷ ಏನಂದರೆ 26 ಸಾಫ್ಟ್ ಡ್ರಿಂಕ್ಸ್ ಬಾಟಲನ್ನು ಇಟ್ಟಿದ್ದೇನೆ. ಇದೆಲ್ಲ ನಮ್ಮ ಜಿಲ್ಲೆದ್ದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬಾಟಲ್ಸ್ ಇದು. ಇದರಲ್ಲಿ ಇನ್ನೂ ಒಂದು ಸ್ಪೆಷಲ್ ಏನಂದರೆ 26 ಬಾಟ್ಲಲ್ಲಿ A for Ajiva, B for Brinjal, C for Citron, D for Duke, E for Energy, F for Fence, G for Good Day, H for Asha, I for Indus, J for Joy, K for Kille, L for Lime, M for Mint, N for Nectar, O for Our Choice, P for Pushti, Q for Quality, R for Rang, S for Sixer, T for Trupti, U for Ullas, V for Villas, W for Winner, X for Extra Cool, Y for Yuvraj, Z for Zikul. A to Z 26 ಬಾಟಲ್ಸ್ ಇದೆ. ಅಕ್ಷರಗಳು ಕೂಡ ಇದೆ. ಇದು ಸ್ವಲ್ಪ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಕೆಲಸ ಆಗ್ತಿರುವಾಗ ಡಿಫ್ರೆಂಟ್ ಕಲ್ಲು ಸಿಕ್ಕಿದ್ದನ್ನೆಲ್ಲ ತಂದು ಈ ರೀತಿ ಇಟ್ಟಿದ್ದೇನೆ. ಇಲ್ಲಿ ಎಲ್ಲ ಬೇರೆ ಬೇರೆ ಕಲರ್. ಇದು ಗ್ರಾನೈಟ್ಸ್ ಇದು ಪೀಸ್. ಹೌದು, ಬಹುಶಃ ನಿಮ್ಮ ಇಡೀ ಮನೆ ಪರಿಸರ ಎಲ್ಲವೂ ಕೂಡ ಟೋಟಲ್ ಆಗಿ ಮ್ಯೂಸಿಯಂ ಆಗಿ ಕನ್ವರ್ಟ್ ಆಗಿದೆ. ಎಲ್ಲಿ ಜಾಗ ಇದ್ರೂ ಅಲ್ಲಿ ತಗೊಂಡೋಗಿ ಇಡ್ತಾ ಇದ್ದೇನೆ. ಅಂದರೆ ಯಾರು ಬಂದರೆ, ನೆಂಟರು ಬಂದರೆ ಅವರಿಗೇನು ಉಪದ್ರ ಆಗೋದಾಗಿ, ಮಕ್ಕಳು ಆಟ ಆಡುವಾಗ ಯಾವುದು ಹುಡಿ ಆಗಬಾರ್ದು, ಆ ರೀತಿಯಾಗಿ ಇಡ್ತಾ ಇದ್ದೇನೆ. ಆದಷ್ಟು ಆ ಕಂಬ, ದೇವರ ಕಂಬ ಇದೆಯಲ್ಲ ದೇವಸ್ಥಾನದ, ಆ ಕಂಬಕ್ಕಿಂತ ಈಚೆ ಎಲ್ಲವೂ ಇದಕ್ಕೇನೆ ಯೂಸ್, ಮ್ಯೂಸಿಯಂಗೆ ಯೂಸ್ ಮಾಡಿದ್ದೇನೆ. ಹೌದು, ಎಲ್ಲ ವಸ್ತುಗಳನ್ನು ಇದಕ್ಕಿಂತ ಈಚೆನೆ ಇಟ್ಟಿದ್ದೇನೆ, ಆ ಕಡೆ ಇಡಲಿಲ್ಲ. ಹೌದು. ಓಕೆ, ನಿರ್ವಹಣೆ ಹೇಗೆ ಅಂದರೆ ಬಹುಶಃ ಇದನ್ನು ನಿರ್ವಹಣೆ ಮಾಡೋದು ಕೂಡ ಅಷ್ಟೇ ದೊಡ್ಡ ಸವಾಲು. ಹೌದು, ಹೇಗೆ ಮಾಡ್ತೀರಿ ಅಂತ? ಕ್ಲೀನಿಂಗ್. ಹೌದು, ಕ್ಲೀನಿಂಗ್ ಅದನ್ನು ನಾವೇ ನೋಡಿಕೊಳ್ಳುವ, ನಾವೇ ಫ್ಯಾಮಿಲಿ, ನಾನು, ವೈಫ್, 2 ಮಕ್ಕಳು, ನಾವೇ ಅದನ್ನು ಕ್ಲೀನ್ ಮಾಡೋದು ಎಲ್ಲವೂ. ಏನು ಇಲ್ಲಿ ಕೆಲಸ ಇದ್ದರೂ ಅದನ್ನು ನಾವೇ ಮಾಡ್ತೀವಿ. ಯಾಕಂದರೆ ಕೆಲಸದವ್ರು ಯಾರು ಬಂದರು ಅವ್ರಿಗೆ ಇದರ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಒಂದು ಮಣ್ಣಿನ ಪಾತ್ರೆ ಅವ್ರ ಹತ್ರ ಉಡಿಯಾಗಿ ಹೋದ್ರು ಅದು ಮತ್ತೆ ಅದು ನನಗೆ ಹೋಯ್ತು, ಬೆಲೆ ಕಟ್ಟಲಿಕ್ಕೆ ಹೌದು ಸಾಧ್ಯ ಇಲ್ಲ. ಮತ್ತೆ ಅಂಥ ಶೇಪಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಆಗಿಲ್ಲ. ಈಗ ಯಾವುದೇ ಒಂದು ವೆಸಲ್ಸ್ ನಾವು ತೆಗೆಯೋದಾದ್ರು ಅದು ಮೆಷಿನಲ್ಲಿ ಆಗೋದರ ಕಾರಣ ಅದೇ ಸ್ಟೈಲ್, ಅದೇ ಶೇಪ್, ಅದೇ ಸೈಜ್, ಅದೇ ಮೆಜರ್ಮೆಂಟ್ ಇದು ನಮಗೆ 1000 ಬೇಕಾದ್ರೂ ಮಾಡಿಸ್ಬೋದು. ಮೊದಲು ಆಗಿಲ್ಲ, ಕೈಯಲ್ಲಿ ಮಾಡ್ತಾರೆ. ಅದರ ಆಕಾರ ಬೇರೆ ಬೇರೆ ಆಗಿರ್ತದೆ, ಅದರ ಮೆಜರ್ಮೆಂಟ್ ಬೇರೆ ಇರ್ತದೆ, ಅದರಲ್ಲಿ ಎಲ್ಲೋ ಬೇರೆ ಡಿಫ್ರೆಂಟ್ ಆಗಿರ್ತದೆ. ಆದ ಕಾರಣ ನಾವು ಸಿಕ್ಕಿದ ವಸ್ತುವನ್ನು ಜಾಗ್ರತೆ ಮಾಡಿ ಇಡಬೇಕಾಗ್ತದೆ. ತುಂಬ ಜಾಗ ಬೇಕಾಗ್ತದೆ. ದೊಡ್ಡ ಚಾಲೆಂಜ್ ಅದು. ಓಕೆ, ಅದರ ಮಧ್ಯೆ ನಿಮ್ಮದೊಂದು ಸಣ್ಣ ಕೈತೋಟ ಕೂಡ ಇದೆ. ಅಂದರೆ ಇದು ಸ್ವಲ್ಪ ಮೇಲೆ ಬಂದರೆ ನಮಗೆ ಸ್ವಲ್ಪ ನೆರಳಾದರೆ ಇದರ ಅಡಿಯಲ್ಲಿ ಕೂಡ ಇಡ್ಬೋದಲ್ಲ ಅಂತ ಹಾಗೆ ಇಟ್ಟಿದ್ದೇನೆ. ಇದರಲ್ಲಿ ಔಷಧೀಯ ಗಿಡಗಳು ಉಂಟಾ? ಹೌದು, ಇದು ಎಲೋವೆರಾ ಇದೆ, ಮತ್ತೆ ತುಂಬ ಔಷಧಿಯ ತುಂಬ ವೆರೈಟೀಸ್ ಇದೆ. ಅದು ಸಂದುವಾತ ಅಂತ ಹೇಳ್ತಾರೆ ಅದನ್ನು, ಅಂಥದ್ದೆಲ್ಲ. ಮತ್ತು ತಿಮರೆ ಊರಿದ್ದು ಉಂಟು, ಇದು ಹೈಬ್ರಿಡ್ ಉಂಟು 2, ಬಸಳೆ, ಜಾಕ್ ಫ್ರೂಟು, ಮಲ್ಬೆರಿ, ಮತ್ತು ಇದು ಸೀತಾಫಲ, ಚಿಕ್ಕು, ಮತ್ತು ಇದು ಇದರದ್ದು ಪಿಯರ್ಸ್ ಇದ್ದು ಆಗಲಿಲ್ಲ, ಇನ್ನು ಆಗಬೇಕಷ್ಟೇ. ಅದು ಪೈನಾಪಲು, ಮತ್ತು ಇದು ಗೋವಾ ಪೇರಳೆ ಹಣ್ಣು, ಇದು ಅಮೃತವಲ್ಲಿ. ಇಲ್ಲೂ ಕೂಡ ಸ್ವಲ್ಪ ಹೌದು, ಸಾಂಬಾರು ಬಲ್ಲಿ ಎಲ್ಲ ತುಂಬ. ಅದು ಮಕ್ಕಳಿಗೆಲ್ಲ ಈ ಕಫ ಇಂಥದ್ದೆಲ್ಲ ಇದ್ರೆ ಮೊದಲು ಅದನ್ನೇ ಕೊಡ್ತಾ ಇತ್ತು ಸಾಂಬಾರು ಬಲ್ಲಿ. ಅದು ಕೂಡ ಬೋರು. ಎಸ್, ಹಿಂದೆಲ್ಲ ಬೋರ್ ಹೊಡೆದ ನೆನಪು ನಿಮಗೆ ಇರ್ಬೋದು, ಬೋರ್ ಹೊಡೆದಿರ್ಬೋದು ನೀವು. ಆದರೆ ಯಾರಿಗೂ ಬೋರ್ ಹೊಡೆಯುವಾಗ ಇದರ ಹ್ಯಾಂಡಲ್ ಇಷ್ಟು ವೆಯ್ಟ್ ಇರ್ತದೆ ಅಂತ ಗೊತ್ತಿರೋದಿಲ್ಲ. ನಿಜ, ಬಾ, ಮೋರ್ ದೆನ್ 20 kgs ಅದು ನಿಜ. ಇದರ ವೆಯ್ಟಲ್ಲೇ ನೀರು, ಹೌದು, ನೀರು ಬರ್ತದೆ. ಮತ್ತೆ ಆ ವೆಯ್ಟ್ ನಮಗೆ ಇಲ್ಲಿ ಲಾಕ್ ಆದ ಕಾರಣ ಈ ವೆಯ್ಟ್ ನಮಗೆ ಬೋರ್ ಹೊಡೆಯುವಾಗ ಪಂಪ್ ಮಾಡುವಾಗ ಗೊತ್ತಾಗ್ತಿರ್ಲಿಲ್ಲ. ಓಕೆ, ಅದಕ್ಕೋಸ್ಕರ ತೆಗೆದಿಟ್ಟಿರ್ತಾರೆ ನೀವು ಆ ವೆಯ್ಟ್ ತೋರಿಸಲಿಕ್ಕೋಸ್ಕರ. ಇಲ್ಲಾಂದ್ರೆ ಫಿಕ್ಸ್ ಮಾಡಿ ಇಡ್ತಿದ್ದೆ, ಈಗ ಅದನ್ನು ತೆಗೆದಿಟ್ಟದ್ದು ಅದಕ್ಕೆ ನಾನು. ಓಕೆ, ಇದು ಎಲ್ಲಿದ್ದ ಬೋರ್? ಇದು ಇಲ್ಲೇ ಕಲ್ಲಡ್ಕದಲ್ಲಿ ಇದ್ದದ್ದು. ಆದರೆ ಈ ಮೊಬೈಲಲ್ಲಿ ನನಗೆ ತೋರಿಸುವ ಆ್ಯಪ್ ಇಂಡಿಯಾದಲ್ಲಿ ಯಾರ ಹತ್ರ ಇಲ್ಲ ಅಂತೇಳಿ ನಾನು ಚಾಲೆಂಜ್ ಮಾಡ್ತೇನೆ ಇದನ್ನು. ಹೌದು, ಆದರೆ ನಾವು ಅಲ್ಲಿ ಹತ್ತಿರದಲ್ಲಿ ನಾವು ಹೋಗಿ ನೋಡುವಾಗ 3D ಆಗಿ ನಮಗೆ ಆ ನೋಟ್ ಹೀಗೆ ಕಾಣ್ತದೆ ನೋಡಿ. ಇದು ವರ್ಲ್ಡ್ ಇದ್ದು ಫಸ್ಟ್ 3D ನೋಟು ಒಮಾನ್ ರಿಲೀಸ್ ಮಾಡಿದ್ದು. ನಿಮ್ಮ
ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್ ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.